ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆಯ ಪ್ರತಿಹೆಜ್ಜೆ ಒಂದು ಪ್ರತಿಭೆಯ ಜೀವನ, ಜೊತೆಗೆ ಆ ಜೀವನದಲ್ಲಿ ಅವರು ಇಟ್ಟಂಥ ಪ್ರತಿ ಹೆಜ್ಜೆಗಳು ಹೇಗಿರ್ತವೆ, ಆ ಹೆಜ್ಜೆಗಳಲ್ಲಿ ಆ ಪ್ರತಿಭೆಗಳಿಗೆ ಸಿಗುವಂಥ ಅನುಭವಗಳು ಅಥವಾ ಸೋಲು ಸವಾಲಿನ ಕ್ಷಣಗಳಿರ್ಬೋದು, ಸಂಭ್ರಮದ ಖುಷಿಯ ದಿನಗಳಿರ್ಬೋದು, ಯಾವ ರೀತಿ ಇರ್ತವೆ ಅನ್ನುವಂಥದ್ದು ಕುತೂಹಲದ ವಿಚಾರವಾಗಿ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇರುತ್ತೆ. ನಮ್ಮ ತುಳುನಾಡು ಅನ್ನುವಂಥದ್ದು ಪ್ರತಿಭೆಗಳ ಗಣಿ ಅಂತ ಹೇಳಬಹುದು. ಹಾಗಾಗಿ ನಮ್ಮ ಊರಿನಲ್ಲಿರುವ ಪ್ರತಿಭೆಗಳ ಜೀವನ ಹೇಗಿತ್ತು, ಜೊತೆಗೆ ಅವರು ಆ ಪ್ರತಿಭೆಯನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ಸಾಧನೆಗಳನ್ನು ಮಾಡುವುದಕ್ಕೆ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ನಮಗೆ ಕುತೂಹಲ ಇರ್ತದೆ. ಜೊತೆಗೆ ಅವರ ವೈಯಕ್ತಿಕವಾದಂತಹ ಜೀವನ ಅನ್ನುವಂಥದ್ದು ಹೇಗೆ ನಡೀತಾ ಇದೆ, ಅವರ ಪ್ರಯತ್ನಗಳಲ್ಲಿ ಅವರ ಪರಿಶ್ರಮ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇತ್ತು, ಯಾವ ರೀತಿಯ ಯಶಸ್ಸು ಅವರದಾಗಿದೆ, ಎಲ್ಲವೂ ಕೂಡ ಕುತೂಹಲ ಆಗಿದೆ. ಆ ಕುತೂಹಲಕ್ಕೆ ಇವತ್ತು ಉತ್ತರವಾಗಿ ನಿಲ್ತಾ ಇರುವಂಥದ್ದು ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತುಳುನಾಡು ಕರಾವಳಿ ಕರ್ನಾಟಕದ ಒಬ್ಬ ಅದ್ಭುತ ಗಾಯಕಿ ಜೊತೆ ಆಗಿದ್ದಾರೆ. ಇವರು ಬಾಲ್ಯದಿಂದಲೇ ಭರತನಾಟ್ಯವನ್ನು ಕಲಿತವರು, ಅದರ ಹೆಜ್ಜೆ ಇಟ್ಟವರು, ಆ ಬಳಿಕ ಜನಪದ ಗೀತೆಗಳಲ್ಲಿ ಧ್ವನಿಯಾದವರು. ಸದ್ಯ ಒಂದಷ್ಟು ಆಲ್ಬಮ್ ಹಾಡುಗಳ ಮೂಲಕ, ಭಕ್ತಿಗೀತೆಗಳ ಮೂಲಕ ಜನಮನವನ್ನು ಗೆದ್ದವರು. ಸಿನಿಮಾ ಹಾಡಿಗೆ ಧ್ವನಿಯಾಗಿ ಯಶಸ್ವಿ ಗಾಯಕಿಯಾಗುವಂಥ ಆ ಕನಸನ್ನು ನನಸಾಗಿಸುವತ್ತ ಸಾಗಿದವರು. ನಾನು ಮಾತನಾಡ್ತಾ ಇರುವಂಥದ್ದು ನಮ್ಮ ತುಳುನಾಡಿನ ಯುವ ಗಾಯಕಿ ಉಜ್ವಲ ಆಚಾರ್ ಅವರ ಬಗ್ಗೆ. ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉಜ್ವಲ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ನಮಸ್ತೆ. ಎಸ್, ಮೊದಲದಾಗಿ ಕೇಳಬೇಕು ನಿಮ್ಮ ಹತ್ರ ನಿಮ್ಮ ಜೀವನದ ವಿಚಾರಗಳನ್ನು ಒಂದೊಂದಾಗಿ ಕೇಳ್ತಾ ಹೋಗ್ತಿದ್ದೆ. ಅದಕ್ಕಿಂತ ಮುಂಚೆ ತಾವು ಹೇಗಿದ್ದೀರಾ ಅಂತ? ಆರಾಮಾಗಿದ್ದೇನೆ. ಓಕೆ. ಹಾಡುಗಾರರು ಅಂದರೆ ಯಾರು ಹಾಡುಗಳನ್ನು ಹಾಡ್ತಾರೆ ಅವರೆಲ್ಲ ಮಾತಾಡೋದು ಕಮ್ಮಿ, ಜಾಸ್ತಿ ಹಾಡ್ತಾರೆ ಅಂತ ಹೇಳ್ತಾರೆ. ಸೊ ನೀವು ಮಾತು ಕೂಡ ಆಡ್ತೀರಾ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ಎಲ್ಲರೂ ಸಹ ಹಾಗೆ ಮೈಕ್ ಅಂದರೆ ಸಿಂಗರ್ಸ್ ಅಂತ ಬಂದರೆ ಒಂದು ಮೈಕ್ ನೋಡುವಾಗ ಹಾಡೋದು ಈಸಿ, ನಮಗೆ ಮಾತಾಡೋದು ಕಷ್ಟ. ಬಟ್ ಈಗ ಮೈಕ್ ಇಲ್ಲದೆ ಹೀಗೆ ನಾರ್ಮಲ್ ಆಗಿ ಅಂದರೆ ನನಗೆ ತುಂಬ ಕಂಫರ್ಟೇಬಲ್ ಇದ್ದರೆ, ಲೈಕ್ ಹೇಗೆ ನನ್ನ ಗುರ್ತ ಇರೋರ ಹತ್ರ ನಾನು ಎಷ್ಟು ಸಹ ಮಾತಾಡ್ತಾನೆ, ಗಂಟೆಗಟ್ಟಲೆ ಮಾತಾಡ್ತಾನೆ, ಒಮ್ಮೆ ನಿಲ್ಲಿಸು ಅಂತ ಹೇಳ್ತಾರೆ ಅಷ್ಟು ಮಾತಾಡ್ತಾನೆ. ಅದೇ ಹೊಸ ಪರಿಚಯ ಆದರೆ ಸ್ವಲ್ಪ ಕಡಿಮೆ ಮಾತಾಡ್ತಾನೆ. ಹಾಗಾದರೆ ತುಂಬ ಮಾತಾಡ್ತಾ ಹೋಗೋಣ. ಆ ನಡುವೆ ಒಂದು ಕರೆ ಇದೆ ಕಾರ್ಯಕ್ರಮದಲ್ಲಿ, ಮೊದಲ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನೀತು ಬೆದ್ರೆ ಅಂತ. ನೀತು ಬೆದ್ರೆ ಅವರೇ, ನಮಸ್ತೆ. ನಮಸ್ತೆ. ಉಜ್ವಲ ಅವರೇ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನ್ ಸಹ ಚೆನ್ನಾಗಿದ್ದೇನೆ. ತುಂಬಾ ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದು. ಓಕೆ, ನೀತು ಅವರೇ ಹೇಳಿ. ತಾವು ಹೇಳಬೇಕು ಈ ಪ್ರತಿಭೆಯ ಬಗ್ಗೆ. ಉಜ್ವಲ ಅಂದ್ರೆ ಒಬ್ರು ಕಲಾವಿದರಂದ್ರೆ ಓಕೆ, ಒಂದು ಪರಿಪೂರ್ಣ ಆಗ್ಬೇಕಂದ್ರೆ ಅವರ ಬರೀ ಅವರೊಂದಿಗೆ ಕಲೆ ಒಂದು ಇದ್ರೆ ಸಾಕಾಗಲ್ಲ. ಅವರು ಯಾವ ರೀತಿ ಇರ್ತಾರೆ ಅಥವಾ ಬೇರೆಯವರೊಟ್ಟಿಗೆ ಯಾವ ರೀತಿ ಮಾತಾಡ್ತಾರೆ, ಓಕೆ, ಅದೆಲ್ಲ ತುಂಬಾ ಮುಖ್ಯ ಆಗ್ತದೆ ಅಂತ ನನ್ನ ಭಾವನೆ. ಓಕೆ. ಉಜ್ವಲ ಅವರು ಒಂದು ಪರಿಪೂರ್ಣ ಕಲಾವಿದೆ ಅಂತ ಹೇಳ್ಬೋದು ಅದ್ರ ವಿಷಯದಲ್ಲಿ. ಅಂದ್ರೆ ಯಾವುದೇ ವಿಷಯ ಕಾಲ್ ಮಾಡಿದ್ರು ಕೂಡ ಅಥವಾ ಏನಾದ್ರು ವಿಷಯ ಹಂಚಿಕೊಳ್ಳೋದಾದ್ರು ಕೂಡ ಒಂದು ಗೌರವಯುತವಾಗಿ ಮಾತಾಡ್ತಾರೆ. ತುಂಬಾನೇ ಖುಷಿ ಆಗ್ತದೆ. ಮತ್ತೊಂದು ಹೇಳ್ಬೇಕಂದ್ರೆ ಅವ್ರದ್ದು ಸಿಂಗಿಂಗ್ ಬಗ್ಗೆ ನಾನು ತುಂಬಾ ಜನ ಹತ್ರ ಅವ್ರು ಹೇಳುದು ಕೇಳ್ತಿದ್ದೆ. ಅವ್ರದ್ದು ವಾಯ್ಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿಂಗ್ ಮಾಡ್ತಾರೆ. ಅದು ಅಂದ್ರೆ ನನ್ನೊಂದು ಭಕ್ತಿಗೀತೆ ಕೂಡ ಆಡಿದ್ರು. ಆಮೇಲೆ ಅವರು ಬೇರೆ ಎಲ್ಲ ಕೆಲವು ಭಕ್ತಿಗೀತೆ ಎಲ್ಲ ಆಡಿದ್ದಾರೆ. ಎಲ್ರು ಹೇಳ್ತಿದ್ರು ಅವರ ವಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಅವ್ರದ್ದು ದೊಡ್ಡ ಸ್ಟೇಜ್ ಅಲ್ಲಿ ನೋಡ್ಬೋದು, ಸರಿಗಮಪಗೆಲ್ಲ ಹೋಗ್ಬೋದು ಅವರು, ಆತರ ಎಲ್ಲ ತುಂಬಾ ಹೇಳ್ತಿದ್ರು. ಓಕೆ, ನಿಮಗೆ ಇವರ ಒಂದು ಪ್ರತಿಭೆಯ ಬಗ್ಗೆ ಒಂದು ಅಭಿಪ್ರಾಯ ಹೇಳಬೇಕು ಅಂದ್ರೆ, ಸುತ್ತಮುತ್ತ ಇರುವಂತ ನಿಮ್ಮ ಜೊತೆ ಇರುವಂತ ಸ್ನೇಹಿತರು ಮಾತಾಡಬಹುದು, ಆದ್ರೆ ನಿಮ್ಮ ಒಂದು ಅಭಿಪ್ರಾಯ ಹೇಳ್ಬೇಕು ಸರ್, ಏನು ಹೇಳ್ತೀರಾ? ಅಂದ್ರೆ ಅದೇ ಹೇಳಿದಲ್ಲ, ಅಂದ್ರೆ ಅವರು ಒಂದು ಕಲಾವಿದರಂದ್ರೆ ಬರೀ ಒಂದು ಟ್ಯಾಲೆಂಟ್ ಇದ್ರೆ ಸಾಕಾಗಲ್ಲ. ಅಂದ್ರೆ ಅವರು ಹೇಗಿರ್ಬೇಕು ಅಂದ್ರೆ ಅವರ ಗುಣ ನುಡಿ ಆತರ. ಅವರೊಂದು ದೇವಸ್ಥಾನದ ವಠಾರದಲ್ಲಿ ಬೆಳೆದೋದ್ರಿಂದ ಅವರು ಗುಣಗಳೆಲ್ಲ ಬಂದಿದೆ ಅಂತ ಅನಿಸ್ತದೆ. ಅಂದ್ರೆ ಅವರು ಸಂಸ್ಕೃತಿ ಇರ್ಬೋದು, ಸಂಪ್ರದಾಯ ಇರ್ಬೋದು, ಅದ್ರೊಟ್ಟಿಗೆ ಪ್ರತಿಭೆಯನ್ನು ಯಾವ್ದು ರೀತಿ ತೋರಿಸಬಹುದು ಅದೆಲ್ಲ ಮಾಡ್ತೀರಾ ಸರ್ ತಾವು? ಅಂದ್ರೆ ಅವರನ್ನು ಮುಂದೆ ದೊಡ್ಡ ಸ್ಟೇಜ್ ಅಲ್ಲಿ ನೋಡ್ಬೇಕಂತ ತುಂಬಾ ಆಸೆ. ಅಂದ್ರೆ ಕೋಸ್ಟಲ್ ವುಡ್, ಸ್ಯಾಂಡಲ್ವುಡ್ ಅಲ್ಲೆಲ್ಲ ಸಿನಿಮಾದಲ್ಲೆಲ್ಲ ಆಡ್ಬೇಕಂತ. ಅವ್ರ ವಾಯ್ಸ್ ತುಂಬಾ ಜನ ಹೇಳ್ತಾರೆ ಇದು ಮಂಗಳೂರ್ದು ಮಂಗ್ಲಿ ಅಂತ.
ಅದಕ್ಕೋಸ್ಕರ ಅವ್ರ ದೊಡ್ಡ ಸ್ಟೇಜ್ ಅಲ್ಲಿ ಆಡ್ಬೇಕಂತ ನಮ್ದು ಆಸೆ. ಥ್ಯಾಂಕ್ ಯು ಸೋ ಮಚ್. ಇವರ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ನಂಗೆ ತುಂಬಾ ಧನ್ಯವಾದ ನೀತು ಬೇದ್ರೆ ಅವರೇ ಕರೆ ಮಾಡಿರೋದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಎಂತ ಕಾನ್ಸ್ಟೆಂಟ್ ಸಪೋರ್ಟ್ ಅಂತ ಅಂದ್ರೆ ಈಗ ನಂದು ಯಾವುದೇ ಸಾಂಗ್ ಬರಲಿ ಅದು ಅಥವಾ ಹೀಗೇನೋ ಒಂದು ಪೋಸ್ಟರ್ಸ್ ಎಲ್ಲ ರಿಲೀಸ್ ಆದರೆ ಫಸ್ಟ್ ಅವರೇ ಒಂದು ಸ್ಟೋರಿ ಹಾಕಿ ಮೆನ್ಷನ್ ಮಾಡ್ತಾರೆ, ಲೈಕ್ ತುಂಬಾ ಲೈಕ್ ವೆರಿ ಕ್ವಿಕ್ ಆಗಿ. ಅಷ್ಟು ಕಾನ್ಸ್ಟೆಂಟ್ ಸಪೋರ್ಟ್ ಅಂತ ಅವರದು ಇದೆ. ಮತ್ತು ಅವರು ಇಷ್ಟೆಲ್ಲ ಹೇಳಿದ್ರಂತ ಅವರು ಎಂತ ಅವರ ಮೈಂಡ್ಸೆಟ್ ಕೂಡ ಗೊತ್ತಾಗ್ತದೆ. ತುಂಬ ಅವರು ಹೇಗೆ ಹೇಳಿ ತುಂಬ ಅನುಭವ ಕೂಡ ಇದೆ ಅವರಿಗೆ. ಸೊ ಇಟ್ಸ್ ನೈಸ್ ಟು ಹ್ಯಾವ್ ಸಚ್ ಅ ಫ್ರೆಂಡ್. ಹೌದು, ಬಾಲ್ಯ ಜೀವನ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಸ್ಪೆಷಲ್ ಅಂತ, ಅಂದ್ರೆ ತುಂಬಾ ಖುಷಿ ಇರ್ತದೆ. ಇವಾಗಲೂ ಕೂಡ ನಮ್ಗೆ ಅನಿಸ್ತದೆ ನಾವು ಕೂಡ ಆ ಬಾಲ್ಯ ಜೀವನದಲ್ಲಿ ಈಗಲೂ ಕೂಡ ಇರಬೇಕಿತ್ತು ಅನ್ನುವಂಥದ್ದು. ಅಷ್ಟು ಸ್ಪೆಷಲ್ ಆಗಿರ್ತದೆ. ನಿಮಗೆ ಎಷ್ಟು ಸ್ಪೆಷಲ್ ಆಗಿತ್ತು ನಿಮ್ಮ ಬಾಲ್ಯ ಜೀವನ ಅಂತ? ನನಗೆ ನೆನಪಿಲ್ಲ, ಬಿಕಾಸ್ ನಾನು ಬಾಲ್ಯ ಆಗಿ ಇದ್ದು ಎಂತ ಸಹ ನೆನಪಿರುವುದಿಲ್ಲ ಅಲ್ಲ, ಸ್ವಲ್ಪ ದೊಡ್ಡ ಆಗಿರುವಾಗ ನೆನಪಿರ್ತದೆ. ನೆನಪಿರುವ ಬಾಲ್ಯ ಅಂದ್ರೆ ಎಂತ ಈಗ ಒಂದು ಎಂತ ಕ್ರೇಜಿ ಥಿಂಗ್ಸ್ ಏನಾದ್ರು ಇತ್ತು ಹಾಗೆ ಹೇಳ್ಬೇಕಾ? ಓಕೆ, ಏನು ಕೂಡ ಆಗ್ಬೋದು. ಅಂದ್ರೆ ನಿಮಗೆ ಯಾವ್ದು ಇಷ್ಟ ಆಗ್ತಾ ಇತ್ತು ಆ ಸಣ್ಣ ಏಜ್ ಅಲ್ಲಿ ಇರುವಾಗ? ನಂಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣ ಇರುವಾಗ ನಾನು ಬೇಗ ಒಮ್ಮೆ ದೊಡ್ಡ ಆಗ್ಬೇಕಂತ ಆಗ್ತಿತ್ತು. ಟು ಬಿ ಫ್ರಾಂಕ್ ನಂಗೆ ಹಾಗೆ ಅನಿಸ್ತಿತ್ತು, ಬಿಕಾಸ್ ಅಪ್ಪ ಅಮ್ಮ ಹೇಳಿದಾಗೆ ಕೇಳಬೇಕು ಅದೆಲ್ಲ ಇರ್ತಲ್ಲ. ಬಟ್ ಈಗ ನಿಜವಾಗಿ ಅನಿಸ್ತದೆ ಇಲ್ಲ, ಸಣ್ಣ ಇರುವಾಗದು ಲೈಫ್ ಇಸ್ ಬೆಸ್ಟ್ ಅಂತ. ಓಕೆ ಓಕೆ, ಬಾಲ್ಯ ಜೀವನ ಅಂತಲ್ಲ, ನಿಮ್ಮ ಆ ಪ್ರಾರಂಭಿಕ ಜೀವನ ಇರುತ್ತಲ್ಲ, ಎಲ್ಲಿ ತಾವು ಹುಟ್ಟಿದ್ದು, ಜೊತೆಗೆ ಆ ಪರಿಸರ, ತಂದೆ ತಾಯಿ ಇರ್ಬೋದು, ಯಾರೆಲ್ಲ ಇದ್ರು ಆ ಮನೆಯಲ್ಲಿ, ಹೇಗೆ ಇತ್ತು ಆ ದಿನಗಳು? ನಾವು ಸಣ್ಣ ಇರುವಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ. ಅಂದರೆ ಅಪ್ಪ ಅಮ್ಮ ಮತ್ತು ದೊಡ್ಡ ತಾತ ಮತ್ತು ಅಣ್ಣ ಒಬ್ಬ ಇದ್ದಾನೆ. ಈಗ ಲೈಕ್ ದೊಡ್ಡ ತಾತ ಇನ್ನೊಂದು ಮನೇಲಿದ್ದಾರೆ, ತಾತ ಈಗ ಇಲ್ಲ. ನಾವೆಲ್ಲ ಇನ್ನೊಂದು ಮನೇಲಿದ್ದೇವೆ ಹಾಗೆ. ಓಕೆ, ಸೊ ಆ ಮನೆ ಒಂದು ಕೂಡು ಕುಟುಂಬ ವ್ಯವಸ್ಥೆಗಳಿರ್ಬೋದು. ಯಾವಾಗಲೂ ಇದು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದ ಹುಡುಗಿ ನಾನು. ಓಕೆ, ಹಾಗೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಜೊತೆ ಎಲ್ಲ ಬೆಳೆದ ಹುಡುಗಿ. ಆ್ಯಂಡ್ ಯಾವಾಗ ನಂಗೆ ಹೇಗಿತ್ತು ಅಂದರೆ ಸಣ್ಣ ಇರುವಾಗ ಸಹ ಹೀಗೆ ಲೈಕ್ ಸಂಗೀತ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಡಾನ್ಸ್. ಆಗದಿಂದ ಸಹ ನನ್ನ ಅಮ್ಮನಿಗೆ ಅದೆಲ್ಲ ತುಂಬ ಇಂಟ್ರೆಸ್ಟ್. ಇದ್ದ ಕ್ಲಾಸಿಗೆಲ್ಲ ಹಾಕಿ ಚಂದ. ಇದ್ದ ಕ್ಲಾಸಿಗೆ ಅಂತ ಹೇಳಿದ್ರೆ ನಂಗೆ ಆಗ ತುಂಬ ಕಿರಿಕಿರಿ ಆಗ್ತಿತ್ತು. ಯಾಕಂದರೆ ಸಂಡೇ ಬಂದರೆ ಕ್ಲಾಸಿಗೆ ಹೋಗ್ಬೇಕಲ್ಲ, ನನಗೆ ತುಂಬ ನಿದ್ದೆ ಎಲ್ಲ ಮಾಡಬೇಕು, ಸಂಡೇ ಲೇಟ್ ಇಡಬೇಕಂತಲಿತ್ತು. ಬಟ್ ಇದು ಸಂಗೀತ ಕ್ಲಾಸ್ ಎಲ್ಲ ಸೇರಿದ್ರೆ ಬೇಗ ಹೋಗಬೇಕು ಅದೆಲ್ಲ ಇರ್ತದಲ್ಲ. ಬಟ್ ಅದೆಲ್ಲ ನಾನು ಆ್ಯಕ್ಚುಲಿ ಸಣ್ಣ ಇರುವಾಗ ನಾನು ಫುಲ್ ಅಮ್ಮಂದು ಫೋರ್ಟ್ಸಿಗೆಲ್ಲ ಹೋಗ್ತಿದ್ದದು. ಬಟ್ ಈಗ ಗೊತ್ತಾಗ್ತೋಣ ಅದೆಲ್ಲ ಎಷ್ಟು ಯೂಸ್ ಆಗ್ತಾ ಉಂಟು ಅಂತ. ಆ್ಯಕ್ಚುಲಿ ಅವಾಗ ತುಂಬಾ ಕಷ್ಟ, ಇದು ಯಾಕೆ ಬೇಕಿದೆಲ್ಲ ಅಂತ ಅನಿಸ್ತಾ ಇತ್ತು. ತುಂಬ ಸತಿ ನಂಗೆ ಅನಿಸ್ತಿತ್ತು. ನನಗೆ ಆರಾಮ್ಸೆ ಈಗ ಸಂಜೆ ಸೀದಾ ಮನೆಗೆ ಹೋಗಿ ಚಿಲ್ ಮಾಡುವ ಹಾಗೆಲ್ಲ ಆಗ್ತಿತ್ತು. ಬಟ್ ಆಗ ನಾನು ಸಂಗೀತ ಕ್ಲಾಸ್, ಡಾನ್ಸ್ ಕ್ಲಾಸ್ ಆದರೆ ಇದುವೇ ಆಗ್ತಿತ್ತಲ್ಲ ವೀಕೆಂಡಲ್ಲಿ ಅಥವಾ ಸಂಜೆ ಎಲ್ಲ ಇದೇ ಮಾಡಬೇಕಿತ್ತು. ಹಾಗೆ ನಂಗೆ ಆಗೋದೆಲ್ಲ ಬೇಡ ಅಂತ ಆಗ್ತಿತ್ತು. ಓಕೆ, ನೀವು ಎಷ್ಟನೇ ವಯಸ್ಸಿನಲ್ಲಿರುವಾಗ ಸಂಗೀತವನ್ನು ಕಲಿಯೋಕೆ ಹೋದ್ರಿ ಅಥವಾ ಸಂಗೀತದ ಒಂದು ವೇದಿಕೆ ಹತ್ತಿದ್ರಿ ಅಂತ? ಒಂದು 4th ಸ್ಟ್ಯಾಂಡರ್ಡ್ ಎಲ್ಲ ಇರ್ಬೇಕಾದ್ರೆ. ಓಕೆ, ಸೊ ನೆನಪಿದೆಯಾ ಮೊದಲ ವೇದಿಕೆ ಯಾವುದು? ಮೊದಲ ವೇದಿಕೆ ಹೌದು ನೆನಪಿದೆ. ಅಂದ್ರೆ ಅದು ತುಂಬಾ ಫನ್ನಿ ಇನ್ಸಿಡೆಂಟ್ ಇದೆ, ಹೇಳ್ಬೇಕಾ? ಓಕೆ, ನಾನು ಅಂದ್ರೆ ಒಂದು ಫಂಕ್ಷನ್ ಅಲ್ಲಿ ಹಾಡ್ತಿದ್ದೆ. ಅಲ್ಲಿ ಹಾಡೋದಂದ್ರೆ ಎಲ್ಲರೂ ಹಾಡ್ತಿದ್ರಂತ ನಾನು ಹೋಗಿ ಹಾಡಿದ್ದು. ನನಗೆ ಒಂದು ಸಾಂಗ್ ಸಹ ಗೊತ್ತಿರಲಿಲ್ಲ. ನನಗೆ ಅದು ಚಿಕ್ಕು ಬುಕ್ಕು ರೈಲ್ ಅಂತ ಒಂದು ಸಾಂಗ್ ಇತ್ತು. ಸೊ ಅದು ನಾನು ಡಾನ್ಸ್ ಮಾಡಿದ್ರಿಂದ ಆ ಸಾಂಗ್ ನನಗೆ ಒಂದು ಸ್ವಲ್ಪ ಗೊತ್ತಿತ್ತು. ನಾನು ಒಂದು ಮೋಸ್ಟ್ಲಿ UKG ಏನೋ ಇದ್ದೆ. ಸೊ ನಾನು ಸಹ ಹೋಗಿ ಹಾಡಿದೆ. ನನ್ನದು ಆಗ ಸಹ ಅಷ್ಟೇ ವಾಯ್ಸ್ ತುಂಬ ಲೌಡ್ ಇತ್ತು. ಹಾಡ್ತಾ ಕರೆಂಟ್ ಹೋಯಿತು. ಆ್ಯಕ್ಚುಲಿ ಎಲ್ರಿಗೂ ಸಭೆಗೆಲ್ಲ ಗೊತ್ತಾಯಿತು ಕರೆಂಟ್ ಹೋಯ್ತಂತ. ಬಟ್ ಐ ವಾಸ್ ಇನ್ UKG. ನನಗೆ ಅದು ಕರೆಂಟ್ ಹೋಯ್ತು ಅದೆಲ್ಲ ಕಾಮನ್ ಸೆನ್ಸ್ ಇರಲಿಲ್ಲ. ನಾನು ಹಾಡ್ತವೇ ಇದ್ದೆ. ಸೊ ಎಲ್ಲರೂ ಇಡೀ ಸಭೆಯಲ್ಲೇ ನಗಡ್ತಾ ಇದ್ರು. ನಂಗೆ ಅದು ಇವ್ರು ಯಾಕೆ ನಗಡ್ತಿದ್ದಾರೆ, ಅಲ್ಲೇ ಬಿಟ್ಬಿಟ್ಟೆ ಅಂತ ಇರ್ಬೋದು ಅಂತ. ನಿಮ್ಮ ಗಮನದಲ್ಲಿ ಹಾಡು ಮಾತ್ರ ಇತ್ತು? ಅಷ್ಟೇ, ನಾನು ಇದನ್ನು ಫುಲ್ ಹಾಡಿ ಬರಬೇಕು ಎಲ್ಲ ಹಾಗೆ ಅಷ್ಟೇ ಇತ್ತು. ಅಂದರೆ ಅದೊಂದು ಬೆಸ್ಟ್ ಮೆಮೊರಿ. ಆ್ಯಂಡ್ ಅದರಿಂದ ಗೊತ್ತಾಯಿತು ನನಗೆ ವಾಯ್ಸ್ ಇದೆ, ಹೇಗಿರುವ ವಾಯ್ಸ್ ಹಾಗೆ. ಎಸ್, ಉಜ್ವಲ ಅವರೇ, ತಾವು ಮೊದಲು ಹಾಡಿರುವಂಥ ಹಾಡು ಅಲ್ಲಿ ಕರೆಂಟ್ ಹೋಗಿತ್ತು, ಜನ ನಗಾಡ್ತಾ ಇದ್ದಾರೆ, ಆದರೆ ನಿಮಗೆ ಒಂದು ಒಳಗಿರುವಂಥ ಹುಮ್ಮಸ್ಸು, ನಾನು ಹಾಡಲೇಬೇಕು ಅಂತ ಹಾಡಿದ್ರಿ. ಅಲ್ಲೇ ಗೊತ್ತಾಯಿತು ನಿಮ್ಮಲ್ಲಿ ಒಂದು ಹಾಡ್ಬೋದು ನನಗೆ ಅನ್ನುವಂಥ ಧೈರ್ಯ ಅಲ್ಲಿ ಬಂದಿತ್ತು ನಿಮಗೆ, ನಿಮ್ಮ ಮನೆಯವ್ರಿಗೂ ಬಂದಿತ್ತು. ಸೊ ಆ ಹಾಡನ್ನು ಒಂದೆರಡು ಲೈನ್ ಆದ್ರೆ ಹಾಡ್ಬೋದು ಈ ಸಂದರ್ಭದಲ್ಲಿ, ನಿಮ್ಮ ಬಾಲ್ಯದ ನೆನಪಿಗೋಸ್ಕರ ಅಂತ. ಚಿಕ್ಕು ಬುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ, ಯಾಕಿಂಗೆ ಓಡುತ್ತಾ ಇತ್ತು, ಚಲ ಸ್ಮೈಲು ಅಳು ಪಾಲು ಸ್ಟೈಲು, ಯಾಕಿಂಗೆ ಆಡುತ್ತಾ ಇತ್ತು, ಜೋಗಯ್ಯೋ 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 ಹೇಳಯ್ಯೋ. ಓಕೆ, ಸೂಪರ್. ಸೊ
ಸೊ ಆವಾಗ ಜೋಶೆ ಬೇರೆ ಇರ್ಬೋದಾ ಅಂತಲ್ಲ ಹೌದು. ಬಾಲ್ಯದಲ್ಲಿರುವಾಗಲ್ಲ. ಓಕೆ, ಏನೇ ಆಗಲಿ ಅವತ್ತೇ ನಿರ್ಧಾರ ಆಗಿತ್ತು ಕಾಣುತ್ತೆ. ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಇಂತಹ ಒಂದು ಪ್ರತಿಭೆಗೆ ಉಜ್ವಲವಾದಂಥ ಭವಿಷ್ಯ ಇದೆ ಅಂತ. ಸೊ ಹೆಸರು ಕೂಡ ಉಜ್ವಲ ಅಂತ ಇದೆ. ಓಕೆ, ಆ ಬಾಲ್ಯದಲ್ಲಿ ತಮಗೆ ಆ ವೇದಿಕೆ ಸಿಕ್ಕಿತ್ತು, ಅಲ್ಲಿಂದ ಮತ್ತೆ ಕ್ಲಾಸ್ ಎಲ್ಲವೂ ಕೂಡ ಇರುತ್ತೆ. ನಿಮ್ಮ ಪ್ರೈಮರಿ ಅನ್ನುವಂಥ ಒಂದು ಪ್ರಾಥಮಿಕ ಶಿಕ್ಷಣ ಅಂತ ನಡೆಯುತ್ತೆ. ಸೊ ಎಲ್ಲಿ ಕಲ್ತ್ರಿ, ಆ ದಿನಗಳು ಹೇಗಿತ್ತು? ನಾನು ಫಸ್ಟಿಗೆ LKG to 4th ನಾನು ಕಲ್ತದ್ದು ಸರ್ವೋದಯ ವಿದ್ಯಾಲಯ ಸಾಲಿತ್ತೂರಲ್ಲಿ. ಆಮೇಲೆ ನಾನು 5th to 10th ಜೇಸಿಸ್ ವಿಠಲ್ ಜೇಸಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. ಅದು ತುಂಬಾ ಚೆಂದ ಇತ್ತು. ಬಿಕಾಸ್ ನನಗೆ ಆಗ ಫ್ರೆಂಡ್ಸ್ ಅಂದರೆ ತುಂಬ ಲೈವ್, ಸಣ್ಣ ಇರುವಾಗ ಹಾಗೆ ಅಲ್ಲ. ಮತ್ತು ಟೀಚರ್ಸ್ ಅಂದರೆ ತುಂಬ ಇಷ್ಟ. ಸಣ್ಣ ಇರುವಾಗಿಂದ ಸಹ ಲೈಕ್ ಟಿಲ್ 10th ನನಗೆ ಎಲ್ಲ ಟೀಚರ್ಸ್ ತುಂಬ ಇಷ್ಟ. ಆಮೇಲೆ ನನಗೆ ಉಜ್ವಲ ಅವರೇ ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಓಕೆ, ಹಲೋ ಹಲೋ ಹಲೋ, ಅದೇ ಉಜ್ವಲ ಅವ್ರ ಇಂಟರ್ವ್ಯೂ ನಡೀತಾ ಇದೆಯಲ್ಲ? ನಡೀತಾ ಇದೆ. ದಯಮಾಡಿ ತಾವು ಟಿವಿಯಿಂದ ಸ್ವಲ್ಪ ದೂರ ನಿಂತ್ರೆ ಚೆನ್ನಾಗಿರುತ್ತೆ ಸರ್. ಓಕೆ ಓಕೆ ಓಕೆ, ಸರಿ ಸರ್. ಓಕೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಾಸುದೇವ್ ಅಂತ, ಬೆಂಗಳೂರಿಂದ. ಓಕೆ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಉಜ್ವಲ ಅವರು ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ತಾವು ಕರೆ ಮಾಡಿದಾರ, ಏನ್ ಹೇಳ್ತೀರಾ ಸರ್? ನೇರವಾಗಿ ಉಜ್ವಲ ಅವ್ರ ಜೊತೆನೂ ಮಾತಾಡಬಹುದು. ಅದೇ ಅದೇ ಅವ್ರಿಗೊಂದು ವಿಶ್ ಮಾಡೋಣ ಅಂತ ಮಾಡಿದೆ. ಮಾತಾಡಿ ಸರ್. ಓಕೆ ಓಕೆ ಓಕೆ, ಸರಿ. ವಾಸುದೇವ್ ಅವರೇ ನಮಸ್ತೆ. ನಮಸ್ಕಾರ ಉಜ್ವಲ ಅವರೇ. ನಮಸ್ತೆ. ಮೊದಲಾಗಿ ನಿಮ್ಗೆ ತುಂಬಾ ಹಲೋ 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 ಮಾತಾಡಿ ಮಾತಾಡಿ ಸರ್, ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀರಾ. ಉಜ್ವಲ ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ನಮಸ್ಕಾರ ನಮಸ್ಕಾರ ಉಜ್ವಲ ಅವರೇ. ಹಾ ನಮಸ್ತೆ, ಹೇಳಿ. ಅದೇ ನಿಮ್ಮ ಹಾಡುಗಳೆಲ್ಲ ತುಂಬಾ ಕೇಳ್ತಾ ಇದೀವಿ ನಾವು. ಹಾ, ತುಂಬಾ ನೀವು ಸಂತೋಷ. ಅದೇ ಅದೇ ತುಂಬಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಆಮೇಲೆ ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು. ಅಂದ್ರೆ ಲೈಕ್ ದಟ್ ನಮ್ಮ ಉಷಾ ಉತ್ತಪ್ಪ ಇದಾರಲ್ಲ ಬಾಲಿವುಡ್ ಅಲ್ಲಿ, ಹೌದು ಹೌದು, ಆ ಟೈಪ್ ಆ ರೀತಿಯ ಒಂದು ವಾಯ್ಸ್ ಇದೆ ನಿಮ್ಗೆ. ಆಮೇಲೆ ಭವಿಷ್ಯ ಇದೆ ತುಂಬಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ 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 ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಓಕೆ ಓಕೆ ಓಕೆ, ಧನ್ಯವಾದ 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 ಸರ್, ಧನ್ಯವಾದ. ಸೊ ಪ್ರೀತಿಯಿಂದ ಕರೆ ಮಾಡ್ತಾ ಇದ್ದಾರೆ, ವಿಶಸ್ ಅನ್ನ ತಿಳಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋದಿದೆ. ಅದಕ್ಕಿಂತ ಮುನ್ನ ತಾವು ಪ್ರೈಮರಿ ಅಂದರೆ ಜೇಸಿಸ್ ಅಥವಾ ನಿಮ್ಮ ಹೈಸ್ಕೂಲ್ ಎಜುಕೇಶನ್ ಎಲ್ಲ ನಡೀತಾ ಇತ್ತು, ಟೀಚರ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ. ಯಾಕಂದ್ರೆ ನಂಗೆ ಟೀಚರ್ಸ್ ಅಂದ್ರೆ ಎಲ್ಲದ್ರಲ್ಲಿ ಈಗ ನಂಗೊಂದು ನನಗೆ ಗೊತ್ತಿರ್ತದೆ, ಓಕೆ ನನಗೆ ಡಾನ್ಸ್ ಚೆಂದ ಮಾಡ್ಬೋದಂತ. ಬಟ್ ಅದನ್ನು ಅವ್ರು ನೋಟಿಸ್ ಮಾಡಿ ನನಗೆ ಮೇನ್ ರೋಲ್ ಎಲ್ಲ ಕೊಡೋದೆಲ್ಲ ಮಾಡ್ತಾರೆ. ಅದು ನನಗೆ ತುಂಬ ಖುಷಿ ಆಗ್ತಿತ್ತು. ಅವ್ರ ಪಕ್ಕ ಗೊತ್ತಾಗ್ತಿದ್ದು ಅವ್ರಿಗೆ, ಓಕೆ ನಮ್ಮ ಮನಸ್ಸಲ್ಲಿ ಇದ್ದದ್ದು ಅವರು ನಮಗೆ ಕೊಡ್ತಿದ್ರು ಆಪರ್ಚುನಿಟೀಸ್. ಅದೆಲ್ಲ ನನ್ನ ಟೀಚರ್ಸ್ ಚೆಂದ ನನಗೆ ಕೊಟ್ಟಿದ್ದಾರೆ. ಈವನ್ ಸಿಂಗಿಂಗಲ್ಲಿ ಎಲ್ಲದರಲ್ಲಿ ಸಹ ಹಾಗೆ. ಅಂದರೆ ನಾನು ಜ್ಯೋತಿ ಮ್ಯಾಮ್, ಕವಿತಾ ಮ್ಯಾಮ್, ಭಾನು ಸರ್, ಹಾಗೆ ನನಗೆ ತುಂಬ ಟೀಚರ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಉಮಾ ಮ್ಯಾಮ್. ಸೊ ಇಟ್ ವಾಸ್ ನೈಸ್. ಈವನ್ ಸ್ಟಡೀಸ್ ಕೂಡ ಅಷ್ಟೇ. ನನ್ನ ಟೀಚರ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಕೂಡ ಇದ್ದರು. ಅಂದರೆ ಜೇಸಿಸ್ ಅಂದರೆ ಅಲ್ಲಿ ತುಂಬ ಹೇಗೆ ಡಿಸಿಪ್ಲಿನ್ ಆ್ಯಂಡ್ ಸ್ಟ್ರಿಕ್ಟ್ ಎಲ್ಲ ಸಹ ಇತ್ತು. ಬಟ್ ಇಟ್ ವಾಸ್ ವೆರಿ ನೈಸ್, ತುಂಬ ಚೆಂದ ಇತ್ತು. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟಪಡ್ತಾ ಇದ್ರಿ ತಾವು ಸಣ್ಣ ಇರ್ಬೇಕಾದ್ರೆ. ಓಕೆ, ಸೊ ಅವರ ಜೊತೆ ಏನಾದರೂ ತುಂಟಾಟಗಳು ಏನಾದರೂ ಮಾಡಿ ಅಲ್ಲಿ ನಿಮ್ಮ ಟೀಚರ್ಸ್ ಕೈಯಿಂದ? ಏನು ತುಂಟಾಟ ಇಲ್ಲ, ಏನಿಲ್ಲ, ಡೀಸೆಂಟ್ ಆಗಿದೆ. ತುಂಬಾನೇ ಡೀಸೆಂಟ್ ಇದೆ. ಟಿಲ್ 10th ಅಂದ್ರೆ ಅದು ಸ್ಕೂಲ್ ಹಾಗೆ ಇತ್ತು ನಮಗೆ. ಜೇಸಿಸ್ ಅಂದ್ರೆ ಫುಲ್ ಡಿಸಿಪ್ಲಿನ್ ಇಸ್ ಆರ್ ಮಂತ್ರ ಅಂತವೆ. ಸೊ ಏನು ತುಂಟಾಟ ಸಲ ಏನ್ಸ ಇಲ್ಲ. ಟೀಚರ್ಸ್ ಅಂತ ಹೇಳ್ತಾರೆ, ಅದುವೇ ವೇದವಾಕ್ಯ, ಹಾಗೆ ಇರ್ತಿದ್ವಿ. ಓಕೆ ಓಕೆ. ಈ ಮನೆಗೆ ಬಂದಾಗ ಆ ಕಡೆ ನಿಮ್ಮ ಸ್ಕೂಲ್ ಅಂತ ಬಂದಾಗ ತುಂಬಾನೇ ಸ್ಟ್ರಿಕ್ಟ್ ಇರ್ತಾ ಇತ್ತು. ಮನೆ ಕಡೆ ಹೇಗಿತ್ತು ಆ ಸಮಯ? ಮನೆ ನಾರ್ಮಲ್ ಆಗಿ ಲೈಕ್ ಅಮ್ಮ ಎಲ್ಲ, ಅಪ್ಪ ಅಮ್ಮ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಓಕೆ, ತಾವು ಭರತನಾಟ್ಯವನ್ನ ಕಲ್ತಿದ್ದೀರಾ. ಭರತನಾಟ್ಯಕ್ಕೆ ಯಾವ ಸಂದರ್ಭದಲ್ಲಿ ಜಾಯಿನ್ ಆದ್ರಿ, ಜೊತೆಗೆ ಯಾರ ಬಳಿಯಲ್ಲಿ ಅದನ್ನ ವಿದ್ಯೆಯನ್ನು ಕಲ್ತ್ಕೊಂಡ್ರಿ? ಸಂದರ್ಭ ಏನಂದ್ರೆ ನನಗೆ ಸಂಗೀತಕ್ಕಿಂತ ಡಾನ್ಸ್ ಇಷ್ಟ ಇತ್ತು ಸಣ್ಣ ಇರುವಾಗ. ಸಂಗೀತ ನನಗೆ ಅಷ್ಟು ಫಸ್ಟಿಗೆ ಇಷ್ಟ ಇತ್ತು. ಮಾತ್ರ ಅದು ಹೇಗಿತ್ತಂದ್ರೆ ಅಲ್ಲಿ ಹೋಗಿ ನಾವು ಈಗ ಫಸ್ಟಿಗೆ ನನ್ನ ತಲೆಯಲ್ಲಿ ಏನಿತ್ತು, ಸಣ್ಣ ಇರ್ಬೇಕಾದ್ರೆ ನಂಗೆ ಹೋದ ಕೂಡಲೇ ಸಾಂಗ್ಸ್ ಎಲ್ಲ ಹೇಳಿಕೊಡ್ತಾರೆ. ಬಟ್ ಏನಿರ್ತದೆ ಈಗ ಬೇಸಿಕ್ ಇಂದ ಹೇಳಿಕೊಡ್ತಾರಲ್ಲ, ಅದು ಎಲ್ಲ ನನಗೆ ಫಸ್ಟಿಗೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಫಸ್ಟಿಗೆ ಸಾಂಗ್ ಹೇಳ್ಬೇಕಂತ. ಬಟ್ ನನಗೆ ಡಾನ್ಸ್ ಎಲ್ಲ ತುಂಬ ಇಷ್ಟ ಇತ್ತು, ಡಾನ್ಸ್ ಮಾಡೋದು ಅಂತ. ಸೊ ನನಗೆ ಆಗ ಡಾನ್ಸ್ ಇಷ್ಟ ಆಯಿತು. ಎರಡಕ್ಕೆ ಸಹ ನಾನು ಒಟ್ಟಿಗೆ ನಾನು ಜಾಯ್ನ್ ಆದದ್ದು, ಎರಡು ಸಹ ಹಾಗೆ. ಬಟ್ ಮೇಲೆ ಸ್ವಲ್ಪ ಕಾಣ್ತಿರೋದು ಸಂಗೀತ ಇವಾಗ. ಹಾಗೆ ಇವಾಗ ನಿಮಗೆ ಭರತನಾಟ್ಯ ಮಾಡಬೇಕು ಅಥವಾ ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ಬೇಕು ಭರತನಾಟ್ಯ ಆಸೆ ಇದೆಯಾ ಅಂತ?
ಖಂಡಿತವಾಗ್ಲೂ ಇದೆ. ಅದು ಒಮ್ಮೆ ಕಲ್ತ್ರೆ ಯಾವ್ದು ಸಹ ಹಾಗೆ ಅದೊಂದು ಹುಚ್ಚು ಅಂತ ಹೇಳ್ತಾರಲ್ಲ, ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗಲೂ ಸಹ ಆಸೆ ಇದ್ದೇ ಇರುತ್ತೆ. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಇರ್ಬೋದು, ಅವರು ನಿಮ್ಮನ್ನ ಭರತನಾಟ್ಯದಲ್ಲಿ ಜಾಸ್ತಿ ಇಷ್ಟಪಡ್ತಾರ, ಹಾಡಿನಲ್ಲಿ ಹಾಡೋದಕ್ಕೆ ಇಷ್ಟಪಡ್ತಾರೆ? ಅಮ್ಮನಿಗೆ ಎರಡೂ ಸಹ ಇಷ್ಟ, ಫುಲ್ ಇಷ್ಟ ಎರಡೂ ಸಹ. ಅಪ್ಪನಿಗೆ ಸಂಗೀತವೇ ತುಂಬಾ ಇಷ್ಟ. ಓಕೆ ಓಕೆ. ತಾವು ಈ ಆಲ್ಬಮ್ ಸಾಂಗ್ ಅಥವಾ ಒಂದು ಸಂಗೀತ ಕ್ಷೇತ್ರಕ್ಕೆ ಮೊದಲ ಹೆಜ್ಜೆ ಅಂತ ಅಂದ್ರೆ ಒಂದು ನಮಗೆ ಓಪನ್ ಅಪ್ ಆಗಿ ಒಂದು ವೇದಿಕೆ ಸಿಗಬೇಕಾಗುತ್ತೆ. ಸೊ ಒಂದು ಅವಕಾಶ ಅನ್ನುವಂಥದ್ದು ಬೇಕಾಗುತ್ತೆ, ಅಲ್ಲಿಂದ ಬ್ರೇಕ್ ಆಗುತ್ತೆ, ಮತ್ತೆ ಪಯಣ ಪ್ರಾರಂಭ ಆಗುತ್ತೆ. ಸೊ ಅಂತ ಅವಕಾಶ ಯಾವುದಾಗಿತ್ತು, ಯಾವ ಸಂದರ್ಭದಲ್ಲಿ ಸಿಕ್ಕಿತು? ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಆಲ್ಬಮ್ ಸಾಂಗ್? ಹಾ, ಅದಂದ್ರೆ ನಂದು ಫಸ್ಟ್ ಅಂದ್ರೆ ಆಲ್ಬಮ್ ನಂದು ನಮ್ದೇ ದೇವಸ್ಥಾನದು ವಿಷ್ಣುಮೂರ್ತಿ ದೇವರದ್ದು ಅದು ಹಾಡಿದೆ. ಅದು ನನಗೆ ತುಂಬಾ ಒಂದು ದೇವರ ಆಶೀರ್ವಾದ ಸಿಕ್ಕಿದಾಗೆ ಅಂತ ಹೇಳ್ಬೋದು. ಆಮೇಲೆ ನನಗೆ ಕುಂಡಾವುದ ಐಸಿರ ಅಂತ ಒಂದು ಸಾಂಗ್ ಸಿಕ್ಕಿತು. ಅದರಲ್ಲಿ ನನಗೆ ಒಂದು 2 lakh, ಈಗ ಅದು 4 lakh ವ್ಯೂಸಲ್ಲಿ ಇದೆ. ಸೊ ಅದು ನನಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ಎಲ್ಲರಿಗೆ ಸಹ ಒಂದು ಸ್ವಲ್ಪ ಪರಿಚಯ ಆಯಿತು, ಒಂದು ಸ್ವಲ್ಪ ಜನರಿಗಾದ್ರು ಅಂತ. ಹಾಗೆ ಅದೊಂದು ಟರ್ನಿಂಗ್ ಪಾಯಿಂಟ್. ಖಂಡಿತ. ಕುಂಡಾವುದ ಐಸಿರ ಅನ್ನುವಂಥ ಆ ಭಕ್ತಿ ಪ್ರಧಾನವಾದಂಥ ಹಾಡು ಅದು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಆ ಹಾಡಿನಿಂದ ನೀವೊಂದಷ್ಟು ಜನರಿಗೆ ಪರಿಚಯ ಆಗ್ತೀರಾ, ಇಂಥ ಗಾಯಕಿಯೊಬ್ಬರು ಇದ್ದಾರೆ ಅನ್ನುವಂಥದ್ದು ಹೆಚ್ಚಿನ ಕಡೆಗೆ ಪ್ರಚಾರ ಅನ್ನುವಂಥದ್ದು ಸಿಗುತ್ತೆ. ಉಜ್ವಲ ಆಚಾರ ಅನ್ನುವಂಥ ಆ ಒಂದು ಹೆಸರಿಗೆ ತನ್ನದೇ ಆದಂಥ ಮೌಲ್ಯತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಸೊ ಆ ಹಾಡು ನಿಮಗೆ ತುಂಬಾ ಸ್ಪೆಷಲ್ ಅಲ್ವಾ? ಅದು ನಾನು ಒಬ್ಳೆ ಹಾಡಿದಲ್ಲ, ನನ್ನ ಜೊತೆ ಕೋ ಸಿಂಗರ್ ಆಗಿ ಗುಣಪ್ರಸಾದ್ ಅವರು ಹಾಡಿದ್ರು. ಅವರು ಆಗಲೇ ತುಂಬ ಹಾಡಿ ಎಲ್ಲ ಇದ್ರು, ನಂದು ಆಗ ಫಸ್ಟ್ ಸಾಂಗ್ ಆಗಿತ್ತು. ಓಕೆ. ಸೊ ನಿಮ್ಮ ಮೊದಲ ಹಾಡು ನಿಮಗೆ ತುಂಬಾ ಸ್ಪೆಷಲ್. ಈ ಸಂದರ್ಭದಲ್ಲಿ ಅದರ ಒಂದೆರಡು ಲೈನ್ ಆದ್ರೆ ಹಾಡ್ಬೋದಾ ಅಂತ? ಓಕೆ. ಸಿರಿಲೋಕ ಮಿರಿಲೋಕ ನಿನ್ನ ದಿಟ್ಟಿಗೆ ಶರಣಾಡ, ಆ ನಿನ್ನ ಸಿರಿಗೆ ಆತ್ಮಜ್ಯೋತಿಗೆ ಬಲ್ಪಾಂಡ. ಹಾಗೆ. ಓಕೆ. ಆ ಒಂದು ಹಾಡು ಅನ್ನುವಂಥದ್ದು ಜನ ತುಂಬಾ ಇಷ್ಟಪಟ್ಟರು. ಜೊತೆಗೆ ನಿಮ್ಮ ಗುಣಪ್ರಸಾದ್ ಕುಕ್ಕಟ್ಟೆ ಅನ್ನುವಂಥ ಅದ್ಭುತ ಗಾಯಕನ ಧ್ವನಿ ಕೂಡ ಹಾಗೆ ಇದೆ, ನಿಮ್ಮ ಧ್ವನಿಯು ಕೂಡ ಜನರ ಮನಸ್ಸಿನಲ್ಲಿ ಒಂದು ಭಕ್ತಿಯನ್ನು ಸೃಷ್ಟಿಸಿತು. ಆ ಭಕ್ತಿಯಿಂದಾಗಿ ಅವರ ಮನಸ್ಸಿನಲ್ಲಿ ನಿಮ್ಮ ಧ್ವನಿ ಅನ್ನುವಂಥದ್ದು ಭಕ್ತಿ ಸೃಷ್ಟಿಸಿದ್ರಿಂದ ಸೊ ಇವತ್ತು ಆ ಹಾಡು ಅನ್ನುವಂಥದ್ದು ಯಶಸ್ಸಾಯಿತು ಅನ್ನುವಂಥದ್ದು. ಆ ಸಾಹಿತ್ಯವೂ ಕೂಡ ಅಷ್ಟೇ ಅದ್ಭುತವಾದಂಥ ಸಾಹಿತ್ಯವೂ ಕೂಡ ಅದರಲ್ಲಿದೆ. ಹಾಗಾಗಿ ಆ ಭಕ್ತಿ ಪ್ರಧಾನದಂಥ ಹಾಡು ಇವತ್ತು ಜನಮನದಲ್ಲಿ ನೆಲೆಸಿದೆ. ಆ ಹಾಡನ್ನು ಹೇಗಿರ್ಬೋದು ಅನ್ನುವಂಥದ್ದು ನಮ್ಮ ವೀಕ್ಷಕರ ಕುತೂಹಲ ಇರ್ಬೋದು. ಹಾಗಾಗಿ ಆ ಹಾಡು ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಬೊಳ್ಳಿ ಮಾಡದಡಿ ಮೂಜಿ ಕಣ್ಣುಡುರಿ ನೀಲಿ ರಂಗದಯ ವಿಷಕಂಠೆ ಸಾರಭೂತೊಲೆನ ಸೃಷ್ಟಿ ಮಾಲ್ತಿನಾಯ ಭೂತನಾತಿ ಶಿವೆಲಯ ಕರ್ತೆ ಚಂದ್ರೆ ಏರಿ ಮುಡಿ ಗಂಗೆ ಪರಪಿ ಜಟ ಭಸ್ಮ ಪೂಜಿನಾಯ ಶಂಕರನೇ ಕುಂಡಲೇರಿ ಮುನಿ ಕಟ್ಟೀರಿ ಗುಡಿ ಕುಂಡಾ ಬೊಡು ಶಿವೆ ಹುಲ್ಲಾಯೇ ಶನಿದೇವರೆ ಪೆಟ್ಟಗ ತಿಕ್ಕಿನ ನರಮಾನಿಗ ಈಯ ಗತಿ ಅಂಗಲಾಪುದ ಸುಯಿಲಗ ಮಾಲುನ ಈ ಚಿತ್ತನು ಮಲ್ಪು ಮಡಿ ಎಕ್ಕ ಮಲ್ಲಿಪೂ ಜೋಡಿದ ಕಟ್ಟಿದೆ ಬಿಲ್ವ ಪತ್ರೆ ಅವೆ ತೊಟ್ಟುಗು ತಂತಿದೆ ನಿನ್ನ ಪೊರ್ಲುಗು ಐತ ಪುಷ್ಪಗೆ ಸೋಮನಾಥ ಶರಣು ಶ್ರೀಕುಂಡ ಬುಗು ಶರಣು ಸೋಮನಾಥ ಶರಣು ಶ್ರೀಕುಂಡ ಬುಗು ಶರಣು ಸೋಮನಾಥ ಶರಣು ಶ್ರೀಕುಂಡ ಬುಗು ಶರಣು ಸೋಮನಾಥ ಶರಣು ಶ್ರೀಕುಂಡ ಬುಗು ಶರಣು. ಎಂಥ ಅದ್ಭುತವಾದಂಥ ಹಾಡು. ಆ ಹಾಡಿಗೆ ಒಂದು ನಮ್ಮದೇ ನಮನವನ್ನು ಸಲ್ಲಿಸಬೇಕು ನಿಜವಾಗ್ಲೂ ಕೂಡ. ಆ ಹಾಡು ನಿಮಗೊಂದು ಬ್ರೇಕನ್ನು ಕೊಟ್ಟಿತ್ತು. ಸೊ ಇವಾಗ ಆ ಹಾಡನ್ನು ಕೇಳಿಸ್ಕೊಂಡು ಬಂದರು ವೀಕ್ಷಕರು ಕೂಡ. ನಿಮಗೆ ಹೇಗನ್ನಿಸ್ತದೆ ಈ ಒಂದು ಹಾಡು? ಅಲ್ಲಿಂದ ನಿಮ್ಮ ಈ ಆಲ್ಬಮ್ ಗೀತೆಗಳಾಗಿರ್ಬೋದು ಅದರ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ನನಗೆ ದೇವರ ಆಶೀರ್ವಾದವೇ ಅಂತ ಆಗೋದು. ಬಿಕಾಸ್ ಇದು ಎಂತ ಅಂದರೆ, ಇದು ಪ್ರೊಡ್ಯೂಸ್ ಮಾಡಿದ್ರಲ್ಲ ಈ ಸಾಂಗನ್ನು, ಅವರಿಗೆ ಬರೀ ಹುಡುಗವೇ ಹಾಡಬೇಕು, ಫೀಮೇಲ್ ಸಿಂಗರೇ ಬೇಡ ಅಂತಿತ್ತು. ಅದೇನೋ ಲೈಕ್ ಇದು ಲಿರಿಕ್ಸ್ ಬರ್ದವರಿಗೆ ನನ್ನ ವಾಯ್ಸ್ ಕೇಳಿ ಅವರು ಇವಳ ವಾಯ್ಸ್ ಇದ್ದರೆ ಒಳ್ಳೆ ಆಗ್ಬೋದು ಅಂತ ಅವ್ರು ಫೀಲ್ ಆಗಿ ಆಮೇಲೆ ನನಗೆ ಅದು ಸಾಂಗ್ ಸಿಕ್ಕಿದ್ದು. ಅಂದರೆ ಅದು ಹೇಳ್ತಾರಲ್ಲ, ಅದು ದೇವರ ಆಶೀರ್ವಾದ ಇದೆ, ಒಂದು ಸಿಗುದಾರೆ ಹೇಗೆ ಸಹ ಸಿಗ್ತದೆ ಅಂತ. ಹಾಗೆ ಅದು ದೇವರ ಆಶೀರ್ವಾದ ಅಂತ ಹೇಳುದು ನಾನು ಅಷ್ಟೇ. ಓಕೆ, ಖಂಡಿತ. ಭಗವಂತನ ಆಶೀರ್ವಾದ ಇರೋದರಿಂದಲೇ ಪ್ರತಿಭೆಗಳಿಗೆ ಮುಂದಿನ ಹೆಜ್ಜೆಗಳು ಸಿಗ್ತಾ ಹೋಗೋದು ಅಂತ. ಅಲ್ಲಿಂದ ನಿಮ್ಮ ಹಾಡಿನ ಜರ್ನಿ ಪ್ರಾರಂಭ ಆಗುತ್ತೆ. ಮುಂದೇನಾಯಿತು ಅಂತ ಕೇಳೋಣ. ಒಂದು ಕರೆ ಇದೆ. ಹಲೋ
ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾಯ್, ನಾನು ವೈಷ್ಣವಿ ಮಾತಾಡ್ತಿದ್ದೇನೆ. ಓಕೆ, ಮಾತಾಡಬೇಕು ವೈಷ್ಣವಿ ಅವರೇ. ನಿಮ್ಮ 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 ಓಕೆ, ನಿಮ್ಮ ಆಂಕರಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು. ಅವ್ರು ಇನಿಷಿಯೇಟಿವ್ ಹಾಕ್ತಿದ್ರು, ಕೇಳ್ತಿಲ್ಲ ಅಲ್ಲ? ನಿಮ್ಮ 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 ಧ್ವನಿ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಈಗ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ಹಾ, ನಾನು ಲೌಡ್ ಸ್ಪೀಕರ್ ಇಟ್ಟಿದ್ದೆ, ಐ ಆಮ್ ಸಾರಿ. ಓಕೆ ಓಕೆ, ಮಾತಾಡಿ. ಹಾಯ್ ವೈಷ್ಣವಿ. ಹಾಯ್ ಉಜ್ವಲ, ಹೇಗಿದ್ಯಾ? ಆರಾಮಾಗಿದ್ದೇನೆ. ಅದೇ ತುಂಬಾ ಖುಷಿ ಆಯ್ತು ನೀನು ಲೈವ್ ಪ್ರೋಗ್ರಾಮ್ಗೆ ಬಂದು. ಥ್ಯಾಂಕ್ ಯು. ವೈಷ್ಣವಿ ಅವರೇ, ಹೇಳಿ. ನಿಮ್ಮ ಹೆಸರು ಬಂದ ಕೂಡ್ಲೆ, ನಿಮ್ಮ ಧ್ವನಿ ಬಂದ ಕೂಡ್ಲೆ ಇಲ್ಲಿ ಉಜ್ವಲ್ ಅವರ ಮುಖದಲ್ಲಿ ನಗು ಜಾಸ್ತಿ ಆಯ್ತು. ಅವಳು ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಅವಳಿಗೆ ತುಂಬಾ ಸಲ ಕಾಲ್ ಮಾಡಿದ್ದೆ ಅವಳ ಮುಂಚಿನ ಲೈವ್ ಪ್ರೋಗ್ರಾಮ್ ಅಲ್ಲಿ, ಆದ್ರೆ ಕನೆಕ್ಟ್ ಆಗಿರ್ಲಿಲ್ಲ. ಸೊ ಈಗಲಾದ್ರೂ ಒಮ್ಮೆ ಆದ್ರೂ ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡೆ, ಆಯ್ತು. ಓಕೆ, ಸೊ ಏನ್ ಹೇಳ್ತೀರಾ ಉಜ್ವಲ್ ಅವರ ಬಗ್ಗೆ? ಅವಳ ಬಗ್ಗೆ ಹೌದು, ಅವಳು ಎಂತ ಹೇಳುದು, ಚೇಂಜ್ ಆಗದೆ ಇರುವಂತ ಪರ್ಸನಾಲಿಟಿ. ಇಷ್ಟು ಫೇಮಸ್ ಆಗಿದ್ರು ಕೂಡ ಲೈಕ್ ಎಲ್ಲಿದ್ರು ಬಂದು ಮಾತಾಡಿಸ್ತಾಳೆ. ಓಕೆ, ಸೊ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಈಗ ತುಂಬಾ ಜನ ಫೇಮಸ್ ಆದ್ರೆ ಇಗ್ನೋರ್ ಮಾಡ್ತಾರೆ. ಸೊ ಅವಳು ಆತರ ಅಲ್ಲ, ಲೈಕ್ ಶಿ ಇಸ್ ಗುಡ್. ಅವಳು ಆತರನೇ ಇರ್ಲಿ ಅಂತ ನಾನು ವಿಶ್ ಮಾಡ್ತೇನೆ. ಓಕೆ, ಸೊ ಅಷ್ಟೇ, ಜಸ್ಟ್ ವಿಶ್ ಹರ್ ದ ಬೆಸ್ಟ್. ಖಂಡಿತ ಖಂಡಿತ. ಧನ್ಯವಾದ ತಾವು ಕರೆ ಮಾಡಿ ಮಾತನಾಡಿರೋದಕ್ಕೆ. ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್ ಬಾಯ್. ಉಜ್ವಲ್ ಅವ್ರು ಏನು ಹೇಳ್ತೀರಾ? ಶಿ ಇಸ್ ಮೈ ಕಸಿನ್. ಹೇಗೆ ನಾವು ತುಂಬ ಕ್ಲೋಸ್ ಇದ್ದೇವೆ ಆ್ಯಂಡ್ ತುಂಬ ಸಪೋರ್ಟಿವ್ ಕೂಡ. ನಾನು ಆರಾಮಾಗಿ ಎಂತ ಸಹ ಮಾತಾಡ್ಬೋದು ಅವಳ ಹತ್ರ, ಅಷ್ಟು ಸಪೋರ್ಟಿವ್ ಅವಳು. ಶಿ ಇಸ್ ವೆರಿ ಗುಡ್. ಸೊ ಹಾಗಾಗಿ ಅವರ ಧ್ವನಿ ಮತ್ತು ಅವರ ಹೆಸರು ಬಂದ ಕೂಡಲೇ ತುಂಬಾ ನಗು ಬಂತು. ಓಕೆ, ಉಜ್ವಲ್ ಅವ್ರ ಜೊತೆ ಬಹಳಷ್ಟು ಮಾತನಾಡೋದಿದೆ. ಜೊತೆಗೆ ಕೇವಲ ಆಲ್ಬಮ್ ಹಾಡಿಗೆ ನಿಂತಿಲ್ಲ, ಅಲ್ಲಿಂದ ಸಿನಿಮಾದ ಕಡೆ ಹೆಜ್ಜೆ ಇಡ್ತಾರೆ. ಜೊತೆಗೆ ಭರತನಾಟ್ಯ ಇರ್ಬೋದು, ಜಾನಪದ ಗೀತೆ ಇರ್ಬೋದು, ಎಲ್ಲದರಲ್ಲೂ ಕೂಡ ತನ್ನ ಪ್ರತಿಭೆಯನ್ನು ತೋರಿಸ್ಪಡಿಸೋದಕ್ಕೆ ವೇದಿಕೆಗಳನ್ನು ಏರ್ತಾರೆ. ಅಲ್ಲಿಂದ ಒಂದಷ್ಟು ಪ್ರಶಸ್ತಿಗಳು ಕೂಡ ಬರುತ್ತೆ, ಜನರ ಮನಸ್ಸಿನ ಗೌರವಗಳು ಕೂಡ ಸಂಪಾದನೆ ಆಗ್ತಾ ಸಾಗುತ್ತೆ. ಎಲ್ಲವನ್ನು ಕೂಡ ಮಾತನಾಡೋಣ. ಅದಕ್ಕಿಂತ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಉಜ್ವಲ ಆಚಾರ ಅನ್ನುವಂಥ ಅದ್ಭುತ ಪ್ರತಿಭೆಯ ಜೊತೆ ನಾನು ಮಾತನಾಡ್ತಾ ಇದ್ದೆ. ಅವರ ಜೀವನದ ಒಂದಷ್ಟು ವಿಚಾರಗಳನ್ನು ಅವರ ಮಾತಿನ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದೆ. ನಾನು ಪ್ರೈಮರಿ ಆಯಿತು ಅಥವಾ ನಿಮ್ಮ ಪ್ರೌಢಶಾಲಾ ಶಿಕ್ಷಣ ಆಯಿತು, ಆ ಬಳಿಕ ಒಂದು ನಿರ್ಧಾರ ಮಾಡಬೇಕಾಗುತ್ತೆ, ಯಾವುದನ್ನು ಚೂಸ್ ಮಾಡಿಕೊಳ್ಬೇಕು ಅಂತ. PUCಗೆ ಹೋದಾಗ ಅಲ್ಲಿ ಆಪ್ಷನ್ ಇರುತ್ತೆ ನಿಮಗೆ, ಕಾಮರ್ಸ್ ಹೋಗಬೇಕಾ, ಆರ್ಟ್ಸ್ ಹೋಗಬೇಕಾ, ಸೈನ್ಸ್ ಹೋಗಬೇಕಾ ಅಂತ. ಏನು ಬಂತು ನಿಮ್ಮ ಮನಸ್ಸಲ್ಲಿ ಆಗ? ಸೈನ್ಸ್. ಓಕೆ, ಕಲಿಯೋದ್ರಲ್ಲಿ ಮುಂದೆ ಇರುವವರ ಮೊದಲ ನಿರ್ಧಾರವೇ ಸೈನ್ಸ್? ಆದರೆ ಸೈನ್ಸಲ್ಲಿ ತುಂಬ ಆಪ್ಷನ್ಸ್ ಇರ್ತದೆ ಹಾಗೆ. ಓಕೆ, ಸೈನ್ಸ್ ತಗೊಂಡ್ರಿ. PUC ಶಿಕ್ಷಣ ಎಲ್ಲಿ ಮಾಡಿದ್ರಿ? ಅಂಬಿಕಾ ಪದವಿ ಪೂರ್ವ ಕಾಲೇಜ್ ಪುತ್ತೂರಲ್ಲಿ ಮಾಡಿದೆ. ಓಕೆ, ಅಲ್ಲಿಂದ PUC ಆಯಿತು. ಅಲ್ಲಿಂದ ಮತ್ತೆ ಆಮೇಲೆ ಇವಾಗ ನಿಟ್ಟೆಲಿ KS ಹೆಗ್ಡೆ ನಿಟ್ಟೆ ಅಲ್ಲಿ ಡಾಕ್ಟರ್ ಆಫ್ ಫಾರ್ಮಸಿ ಕಲಿತಾ ಇದ್ದಾನೆ. ಇವಾಗ ಫೈನಲ್ ಇಯರ್ ಅಲ್ಲಿ ಇದ್ದಾನೆ. ಓಕೆ, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಕುಮಾರ್ ವಿಟ್ಲ ಅವರೇ. ನಮಸ್ತೆ, ತಮ್ಮ ಹೆಸರು ಸರ್? ಗುಣಪ್ರಸಾದ್. ಗುಣಪ್ರಸಾದ್ ಕುಕ್ಕಟ್ಟ ಅವರೇ, ತಾವು ಮಾತಾಡಬೇಕು. ನಿಮ್ಮ ಬಗ್ಗೆ ಮಾತುಗಳು ಬಂತು. ತಾವು ಇಬ್ರು ಹಾಡಿರುವಂಥ ಹಾಡನ್ನು ನಾವು ಪ್ಲೇ ಕೂಡ ಮಾಡಿದ್ವಿ ಇಲ್ಲಿ. ನಮಸ್ತೆ ಉಜ್ವಲ ಅವರೇ. ಹಾಯ್, ನಮಸ್ತೆ. ಫಸ್ಟ್ ಟೈಮ್ ನಮಸ್ತೆ ಹೇಳುದು, ಯಾವಾಗೂ ಸಹ ಹಾಯ್ ಹೇಳುದಲ್ಲ. ಹೌದಾ? ಓಕೆ, ಅವರು ಅಂದ್ರೆ ಇವತ್ತು ತುಂಬಾ ಫಾರ್ಮಲ್ ಆಗಿ ಮಾತಾಡ್ಬೇಕು, ನಂಗೆ ಕನ್ನಡ ಬರುದಿಲ್ಲ. ಓಕೆ ಓಕೆ, ಬಟ್ ನಾವು ಕನ್ನಡದಲ್ಲೇ ಮಾತಾಡುದು. ಓಕೆ, ಚೆನ್ನಾಗಿದೆ. ಓಕೆ, ಗುಣಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ. ನಿಮ್ಮ ಸಂಗೀತ ಕ್ಷೇತ್ರದ ಸ್ನೇಹಿತೆ ಅಂತ ಹೇಳ್ಬೋದು, ಜೊತೆಗೆ ಒಂದು ಹಾಡಿನಲ್ಲಿ ಜೊತೆಯಾದವರು. ಏನು ಹೇಳ್ತೀರಾ ಇವರ ಪ್ರತಿಭೆಯ ಬಗ್ಗೆ ಅಂತ? ತುಂಬಾ ಖುಷಿ ಆಗುತ್ತೆ ಅವರನ್ನ ಅಲ್ಲಿ ನೋಡ್ಲಿಕ್ಕೆ. ಓಕೆ, ಅಂದ್ರೆ ಅವರ ಪ್ರತಿಭೆಯ ಬಗ್ಗೆ ಮಾತಾಡ್ಬೇಕಂತಿಲ್ಲ, ನೀವೆಲ್ಲ ನೋಡಿದಿರಲ್ಲ ಆಲ್ರೆಡಿ. ಹೌದು, ಮತ್ತೇನ್ ಮಾತಾಡ್ತೀರಾ ಸರ್ ತಾವು? ಏನ್ ಮಾತಾಡುದು ಅವ್ರ ಬಗ್ಗೆ? ನೀವೇ ಆಗದಿಂದ ಹೊಗಳ್ತಾ ಇದ್ದೀರಾ ಅಷ್ಟು. ಓಕೆ, ಹಾಗಾದ್ರೆ ನಾವು ಏನು ಹೊಗಳದಿದ್ರೆ ತಾವು ಮಾತಾಡ್ತಾ ಇದ್ರೆ ಅಂತ ಅಲ್ಲ ಸರ್? ಅಲ್ಲ, ನೀವೆಲ್ಲ ಹೊಗಳಿ ಆಗಿದೆ, ಮತ್ತೆ ನಾನು ಹೊಗಳ್ಬೇಕಂತ ಫಸ್ಟ್. ಓಕೆ, ತಾವು ಕರೆ ಮಾಡಿದ್ದೀರಾ ಸರ್, ಏನಾದ್ರೂ ಅಭಿಪ್ರಾಯ ಏನಾದ್ರೂ ತಿಳಿಸಿ ಸರ್, ಹೊಗಳ್ಬೇಕಂತ ಏನಿಲ್ಲ. ಇಲ್ಲ, ತುಂಬಾ ಖುಷಿ ಆಯ್ತು ಅವರನ್ನ ಅಲ್ಲಿ ನೋಡಿ. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳಿಕ್ಕೆ ನಾವು ಫೋನ್ ಮಾಡಿದ್ದು. ಥ್ಯಾಂಕ್ ಯು, ನಿಮ್ಗೆ ಸಹ ಆಲ್ ದ ಬೆಸ್ಟ್. ನಂಗೆ ತುಂಬಾ ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದು. ಮತ್ತೊಂದು ಸಾಂಗ್ ಕೊಟ್ಟಿದ್ದೇನೆ, ಅದು ಯಾವಾಗ ಮುಗಿಸುದು ಅಂತ ಗೊತ್ತಿಲ್ಲ. ಓಕೆ ಓಕೆ, ನೀವು ಫ್ರೀ ಆದಾಗ. ಗುಣಪ್ರಸಾದ್ ಅವರೇ, ಕರೆ ಮಾಡಿದ್ದೀರಾ, ಧನ್ಯವಾದ ತಮ್ಮ ಕರೆಗಾಗಿ. ಥ್ಯಾಂಕ್ ಯು ಕುಮಾರ್. ಎಸ್, ಅದ್ಭುತ ಗಾಯಕರು, ಜೊತೆಯಲ್ಲಿ ಒಂದು ಹಾಡಿನಲ್ಲಿ ಜೊತೆಯಾದವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡಿ ವಿಷಯನ ತಿಳಿಸಿದ್ರು ಅಂತ. ಇನ್ನೊಂದು ಕೇಳಬೇಕು ನಿಮ್ಮ ಹತ್ರ. ನೀವು ಇವಾಗ ಕಲಿತಿದ್ದೀರ, ಒಂದು ಕಡೆ ಉಜ್ವಲ ಅನ್ನುವಂಥ ಹೆಸರು ಬಂದ ಕ್ಷಣ ಅವರು ಬ್ಯುಸಿ ಇರುವಂಥ ಸಿಂಗರ್ ಅನ್ನುವಂಥ ಒಂದಷ್ಟು ಮಾತುಗಳಿರ್ಬೋದು, ಒಂದು ಕಡೆ ಕಲಿತಿದ್ರೆ ಇದು ಹೇಗೆ ಮ್ಯಾನೇಜ್ ಮಾಡ್ತೀರ ತಾವು? ಮ್ಯಾನೇಜ್ ಅದು ಇಂಟ್ರೆಸ್ಟ್ ಇದ್ರೆ ಎಲ್ಲ ಸಹ ಆಗ್ತದೆ ಹೇಳುದು. ನಮಗೆ ಎಲ್ಲ ಸಹ ಅದೇ ಇಂಟ್ರೆಸ್ಟ್ ನಮಗೆ ಬೇಕಾದ ಬೇರೆ. ಏನೊಂದು ವಿಷಯ ಕೇಳಬೇಕು ನಿಮ್ಮ ಹತ್ರ. ಕಲಿತಾ ಇದ್ದೀರಾ, ಕಲಿಕೆಯ ನಡುವೆ ಈ ಹಾಡು ಇರ್ಬೋದು ಅಥವಾ ಬೇರೆ ನಿಮ್ಮ ಕ್ಷೇತ್ರದ ಪಯಣಗಳಿರ್ಬೋದು, ಇದು ಎಂತ ಹೇಳೋದು, ಕಷ್ಟ ಅಥವಾ ನಾನು ಕಲಿಯೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇನೆ, ಇದಕ್ಕೆ ಕಮ್ಮಿ ಕೊಡ್ತೇನೆ, ಆ ರೀತಿ ಏನಾದರೂ ಥಿಂಕ್ ಮಾಡಿ ಎರಡಕ್ಕೂ ಕೂಡ ಮ್ಯಾನೇಜ್ ಮಾಡ್ತಾ ಹೋಗ್ತೇವೆ? ಇಲ್ಲ, ಎರಡು ಸಹ ಈಕ್ವಲ್ ಇಂಪಾರ್ಟೆನ್ಸ್, ಹಾಗೆ ಯಾವುದನ್ನು ಸಹ ಬಿಡ್ಲಿಕ್ಕಿಲ್ಲ. ಓಕೆ, ಕಾಲೇಜಿನಲ್ಲಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಗೊತ್ತಿದೆ ನಿಮಗೆ? ಏನು ಅಭಿಪ್ರಾಯ ಇರ್ಬೋದು, ಹೀಗೆ ತುಂಬ ಟಾಕೆಟಿವ್. ನಿಮ್ಗೆ ಹೇಗೆ ಅಭಿಪ್ರಾಯ? ಸೇಮ್ ಅಭಿಪ್ರಾಯ. ಓಕೆ, ನಿಮ್ಮ ಪ್ರತಿಭೆಯ ಬಗ್ಗೆ ಅಲ್ಲಿ ಯಾವ ರೀತಿ ಗುರುತಿಸ್ತಾರೆ ನಿಮ್ಮ ಜೊತೆ? ಇಲ್ಲ, ತುಂಬ ಸಪೋರ್ಟಿವ್ ಇದೆ. ಕೆಲವು ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ನೈಸ್. ನನಗೆ ಅದು ಯಾವಾಗ ಸಹ ನನ್ನ ಲೈಫಲ್ಲಿ ಅದೊಂದು ಕಮ್ಮಿ ಆಗಲಿಲ್ಲ. ಯಾರು ಸಹ ನನಗೆ ತುಂಬ ಲೈಕ್ ಎಲ್ಲಿ ಹೋದ್ರು ಸಹ ನನಗೆ ಸಪೋರ್ಟ್ ಅಂತ ಕಾನ್ಸ್ಟೆಂಟ್ ಸಪೋರ್ಟ್ ಇತ್ತು ಯಾವಾಗ ಸಹ. ಹಾಗೆ ಅದರ ಬಗ್ಗೆ ನಿಮಗೆ ತುಂಬಾ ಖುಷಿ ಇದೆ. ಹಾಗಾದ್ರೆ ನಿಮ್ಮ ಜೀವನದ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ಸಪೋರ್ಟ್ ಅನ್ನುವಂಥದ್ದು ಜೊತೆಗೆ ಬರ್ತದೆ. ಸೊ ಅದು ನೀವು ನಂಬಿರುವಂಥ ದೈವ ದೇವರುಗಳ ಆಶೀರ್ವಾದ ಇರ್ಬೋದು, ಹಿರಿಯರ ಆಶೀರ್ವಾದ ಇರ್ಬೋದು. ಸೊ ಅಂಥ ಶಕ್ತಿ ನಿಮ್ಮನ್ನು ಕಾಯ್ತಾ ಇದೆ ಅಂತ ಹೇಳ್ಬೋದು. ಆ ಸಪೋರ್ಟ್ ಅನ್ನುವಂಥದ್ದು ಯಾವತ್ತೂ ಜೊತೆಗೆ ಇರ್ತದೆ ಅಂತ. ಜನಪದ ಗೀತೆಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಬಾಚಿಕೊಂಡು ಬಂದಿದ್ದೀರಾ ಅನ್ನುವಂಥ ಮಾತುಗಳಿದೆ. ಸೊ ಆ ವಿಚಾರಗಳಿದೆ, ಅದ್ರ ಬಗ್ಗೆ ಹೇಳ್ಬೋದು. ಅಂದರೆ ಹಾಡುಗಳನ್ನು ಹಾಡುವಾಗ ತಾವು ಜನಪದ ಗೀತೆಯಲ್ಲೂ ಕೂಡ ಪ್ರಯತ್ನಗಳನ್ನು ಮಾಡಿದ್ರಿ ಹಾಗಾದರೆ? ಹೌದು, ಅಂದರೆ ನಾನು ಹೇಗೆ ಹೇಳಿ, ಈಗ 8th ಸ್ಟ್ಯಾಂಡರ್ಡಲ್ಲಿ ನಾನು ಜನಪದ ಗೀತೆಗೆಲ್ಲ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿದ್ದೆ. ನನಗೆ ಅಂದರೆ ನಾನೇ ಹೇಳಿದಲ್ಲ ನಾನು ಜನಪದ ಗೀತೆಗೆ ಬರ್ತೇನೆ ಅಂತ, ಅದು ಪ್ರತಿಭಾ ಕಾರಂಜಿ ಎಲ್ಲ ಇರ್ತಿತ್ತಲ್ಲ, ಅವರಿಗೆ ನನ್ನ ವಾಯ್ಸ್ ನೋಡಿ ಇದು ತುಂಬ ಲೌಡ್ ವಾಯ್ಸ್, ತುಂಬ ಒಳ್ಳೆ ಥ್ರೋ ಇರುವ ವಾಯ್ಸ್ ಅಂತ ನನಗೆ ಜನಪದ ಗೀತೆ ಕೊಡ್ತಿದ್ರು ಟೀಚರ್ಸ್. ಸೊ ಹಾಗೆ
ಜನಪದ ಗೀತೆಯಲ್ಲಿ ನಾನು ಹೇಳಿದೆ ರಾಜ್ಯ ಮಟ್ಟದಲ್ಲಿ ತಾವು ಪ್ರತಿನಿಧಿಸಿದ್ರೆ ಬೇರೆ ಬೇರೆ ಹಾಡುಗಳನ್ನು ಹಾಡಿರ್ಬೋದು. ಸೊ ಯಾವ ಹಾಡಿಗೆ ಪ್ರಶಸ್ತಿ ಬಂತು ತಮಗೆ? ಬಂದೆವು ನಾವು ನಿಮ್ಮ ಚರಣಕ್ಕ ಅಂತ ಗಣಪತಿ ಜನಪದ ಗೀತೆ. ಓಕೆ, ಸೊ ಒಂದೆರಡು ಲೈನ್ ಹಾಡ್ಬೋದಾ ಅಂತ? ಬಂದೆವು ನಾವು ನಿಮ್ಮ ಚರಣಕ್ಕ, ಬಂದೆವು ನಾವು ನಿಮ್ಮ ಚರಣಕ್ಕ, ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ್ಕ, ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ ಗೀ ಗೀಯ ಗೀಯ ಗಾ ಗೀಯ 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 ಗಾ ಗೀಯ ಗೀಯ. ಸೊ ಈ ಹಾಡಿಗೆ ಪ್ರಶಸ್ತಿ ಬಂತು, ನೀವು ಅನ್ಕೊಂಡಿದ್ರೆ ಆವಾಗ ಪ್ರಶಸ್ತಿ ಬರುತ್ತೆ ಅನ್ನುವಂಥದ್ದು ಧೈರ್ಯ ಇತ್ತು ನಿಮಗೆ? ಒಂದು 50-50. ಓಕೆ, ಪ್ರಶಸ್ತಿ ಬಂದ್ಮೇಲೆ ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಆಗ ನನಗೆ ಅದು ಎಂತ ಒಂದು ಪ್ರೈಸ್ ಸಿಕ್ಕಿದ್ರೆ ಸಹ ತುಂಬ ಖುಷಿ ಅಲ್ಲ ಆಗ. ಬಿಕಾಸ್ ಟೀಚರ್ಸ್ ಅಷ್ಟೇ ಅಲ್ಲ, ನಮಗೆ ಪ್ರಾಕ್ಟೀಸ್ ಮಾಡಿ ಟ್ರೈನ್ ಮಾಡಿ ಎಲ್ಲ ಕಳಿಸಿರ್ತಾರೆ, ಪ್ಲಸ್ ಮನೇಲಿ ಸಹ ಹೇಳ್ತಾರೆ. ಸೊ ಆಗ ಅದೊಂದು ತುಂಬಾ ಖುಷಿಯ ವಿಷಯ. ಓಕೆ ಓಕೆ. ಸೊ ನಿಮಗೆ ಇವಾಗ ಬಾಲ್ಯದಲ್ಲಿ ನೀವು ಹೇಳಿದ್ರಿ ಡ್ಯಾನ್ಸನ್ನು ತುಂಬ ಇಷ್ಟಪಡ್ತದೆ ಅಂತ. ಸೊ ಇವಾಗ ಎಟ್ ಪ್ರೆಸೆಂಟ್ ನಿಮಗೆ ತುಂಬ ಅವಕಾಶಗಳು ಸಿಗ್ತಾ ಇರುವಂಥದ್ದು ಹಾಡೋದಕ್ಕೆ, ಗಾಯನ ಅಂತ. ಸೊ ಈ ಕಡೆ ನೃತ್ಯವು ಕೂಡ ನಿಮಗೆ ತುಂಬ ಫೇವ್ರೇಟ್, ತುಂಬ ಇಷ್ಟ. ಇವಾಗ ಯಾವುದು ಜಾಸ್ತಿಯಾಗಿ ನೀವು ಪ್ರಿಫರ್ ಮಾಡ್ತೀರಾ, ಅಂದರೆ ಇಷ್ಟಪಡ್ತೀರಾ ಯಾವ್ದು? ಸಂಗೀತವೇ. ಯಾಕೋಸ್ಕರ ಅದು ಬದಲಾವಣೆ ಆಯಿತು? ಮತ್ತೆ ಯಾಕಂದ್ರೆ ಗೊತ್ತಾಗ್ತದಲ್ಲ ನಮ್ಮ ವೀಕ್ನೆಸ್ ಎಲ್ಲಿ ಉಂಟು, ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಎಲ್ಲಿ ಉಂಟು ಅಂತ. ಸೊ ಅದಕ್ಕೋಸ್ಕರ. ಓಕೆ, ನಿಮ್ಮ ಹತ್ರ ನೇರವಾಗಿ ಕೇಳಬೇಕು ನಾನು, ನಿಮ್ಮ ಏನು ಯಶಸ್ಸಿಗೆ ಕಾರಣ ಏನು? ಯಶಸ್ಸು ಫಸ್ಟ್ ದೇವರ ಆಶೀರ್ವಾದ, ಮತ್ತು ಅಪ್ಪ ಅಮ್ಮನ ಆಶೀರ್ವಾದ, ಸಪೋರ್ಟ್, ಮತ್ತು ಎಲ್ಲರದ್ದು ಸಹ ಸಪೋರ್ಟ್. ಹಾಗೆ ಎಲ್ಲರೂ ಅಂದರೆ ಈಗ ನಾವು ಯೂಟ್ಯೂಬಲ್ಲಿ ಎಲ್ಲರೂ ನೋಡಿದರೆ ಮಾತ್ರ ನಮಗೆ ಅದು ಲೈಕ್ ಹಿಟ್ ಅಂತ ಹೇಳ್ಬೋದು, ಇಲ್ಲರೆಲ್ಲ. ಸೊ ಎಲ್ಲರೂ ಸಹ ಈಕ್ವಲ್ ಆಗಿ ಮ್ಯಾಟರ್ ಆಗ್ತದೆ ಹಾಗೆ. ಓಕೆ, ಉಜ್ವಲ ಅವರು ಹಾಡಿನ ಮೂಲಕ ಹೆಸರು ಮಾಡ್ತಾರೆ, ಹೆಸರಿನ ಜೊತೆಗೆ ಅವರಿಗೆ ಒಂದು ರೀತಿಯ ಪ್ರಚಾರವೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ. ಆ ಬಳಿಕ ತಮ್ಮನ್ನು ಮಾಡಲಿಂಗಿಗೆ ಕರೀತಾರೆ, ಒಂದಷ್ಟು ಕರೆಗಳು ಬರುತ್ತೆ, ಜೊತೆಗೆ ನಟನೆಯೂ ಕೂಡ ಮಾಡ್ಬೋದಾ, ನೀವು ನಟಿಸ್ಬೋದಾ ಅನ್ನುವಂಥ ಮಾತುಗಳು ಕೂಡ ಬರುತ್ತೆ. ಸೊ ನಿಮಗೆ ನಟನೆಯಲ್ಲಿ ಅವಕಾಶ ಬಂದಾಗ ಅದಕ್ಕೆ ಹೋಗ್ಬೇಕನ್ನುವಂಥ ಮನಸ್ಸಾಗಲಿಲ್ವ ಅಂತ? ಅವಕಾಶ ತುಂಬ ಬಂದಿದೆ ನನಗೆ. ಇಲ್ಲ, ನನ್ನ ಇಂಟ್ರೆಸ್ಟ್ ಮೇಜರ್ ಆಗಿರುವುದು ಸಂಗೀತದ ಕಡೆ, ಅದರಿಂದ ನಾನು ಹೋಗಲಿಲ್ಲ. ಬಟ್ ತುಂಬಾ ಆಫರ್ಸ್ ಬಂದಿದೆ. ಓಕೆ, ಸೊ ನಿಮಗೆ ಮೇಜರ್ ಆಗಿ ತುಂಬ ಇಷ್ಟ ಇರುವಂಥದ್ದು ಸಂಗೀತ, ಆದರೆ ನಟನೆ ಆಫರ್ಸ್ ಜಾಸ್ತಿ ಬರ್ತಾ ಇದೆ. ಸೊ ಈ ಆಫರ್ಸ್ ಎಲ್ಲವೂ ಸಂಗೀತದಲ್ಲಿ ಬರಬೇಕಿತ್ತು ಅಂತ ಹೇಳ್ತೀರಾ ಅಂತ? ಹೌದು, ಖಂಡಿತವಾಗ್ಲೂ. ಓಕೆ, ಸೊ ಇಲ್ಲಿವರೆಗೆ ಬಹಳಷ್ಟು ವೇದಿಕೆಗಳನ್ನು ಹತ್ತಿದ್ದೀರಾ. ಈ 1 ವರ್ಷಗಳಿಂದ ನಿಮ್ಮ ಆ ಹಿಂದೆ ಇದ್ದಂಥ ಜರ್ನಿ ಏನಿದೆ ಅದಕ್ಕಿಂತ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದೀರಾ, ಒಂದಷ್ಟು ಅವಕಾಶಗಳು ಬರ್ತಾ ಇದೆ. ಸೊ ಇವೆಲ್ಲವನ್ನು ನೋಡುವಾಗ ನಮಗಂತೂ ತುಂಬಾ ಖುಷಿ ಆಗುತ್ತೆ, ಒಂದು ಯಶಸ್ಸಿನ ಹಾದಿ ಅನ್ನುವಂಥದ್ದು ಮುಂದೆ ಹೋಗ್ತಾ ಇದೆ ಅಂತ. ನಾನು ಕುಂಡಾವದ ಐಸಿರ ಅನ್ನುವಂಥ ಹಾಡಿನ ಬಗ್ಗೆ ಆವಾಗ ಮಾತನಾಡ್ತಾ ಇದ್ದೆ. ಆ ಬಳಿಕ ನಿಮಗೆ ಪ್ರಚಾರ ಸಿಕ್ಕಿತಲ್ವಾ, ಅಲ್ಲಿಂದ ಬೇರೆ ಆಫರ್ಸ್ ಅನ್ನುವಂಥದ್ದು ಹೇಗೆ ಬಂತು, ಯಾರಿಂದ ಬಂತು, ಯಾವ ಹೇಗೆ ಬಂತಂದರೆ, ನಂದು ಈ ಸಾಂಗ್ ಕೇಳಿ ಬೇರೆ ಲೈಕ್ ಈಗ ಭಕ್ತಿಗೀತೆ ಮಾಡಬೇಕಾದವರು ಎಲ್ಲ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ನಮ್ಮದೊಂದು ಭಕ್ತಿಗೀತೆ ಆಗಬೇಕು, ಹಾಡ್ತೀರಾ, ಹಾಗೆ ಹಾಗೆ ತುಂಬ ಆಫರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಯಾವುದು ಬಂತು ಅಂತ? ಕುಂಡಾವದ ಐಸಿರ ಆದಮೇಲೆ ನಮಗೆ ಇವರು ಮಿಥುನ್ ವಿದ್ಯಾಪುರ ಅವರು, ಆ್ಯಕ್ಚುಲಿ ನಾನು ಕುಂಡಾವದ ಐಸಿರಕ್ಕಿಂತ ಮುಂಚೆವೇ ಅದನ್ನು ಹಾಡಿದ್ದೆ. ಬಟ್ ಅದು ಈ ಹಾಡಾದಮೇಲೆ ಅದೊಂದು ಆ ಸಾಂಗ್ ರಿಲೀಸ್ ಆಯಿತು. ಬಟ್ ಅದು ಸಹ ಸೂಪರ್ ಹಿಟ್ ಆಯಿತು. ಲೈಕ್ ಅದು ಸಹ ಒಂದು 2 lakhs ಎಲ್ಲ ಆಗ ವ್ಯೂಸ್ ಆಗಿತ್ತು ಹಾಗೆ. ಓಕೆ, ಸೊ ನೀವು ಹಾಡಿದಂಥ ಬಹಳಷ್ಟು ಹಾಡುಗಳಿದೆ. ಒಂದು ಲಿಸ್ಟ್ ಔಟ್ ಮಾಡೋದಾದರೆ ನಿಮಗೆ ನೆನಪಿರುವಂಥ ಒಂದಷ್ಟು ಹಾಡುಗಳನ್ನು ಹೇಳ್ಬೋದಾ? ಯಾವೆಲ್ಲ ಹಾಡುಗಳನ್ನು ಹಾಡಿದ್ದೀರಾ ಅಂತ? ಓಕೆ, ನಾನು ನಮ್ಮದೇ ದೇವಸ್ಥಾನದ್ದು ಪುಡಮಿ ಡೊಂಜಿ ವೈಕುಂಠ ಅದು ಹಾಡಿದ್ದೆ. ಆಮೇಲೆ ಪುತ್ತೂರ ಮಹಾಲಿಂಗೇಶ್ವರಂದು ಹಾಡಿದ್ದೆ. ಆಮೇಲೆ ಆಲಡ್ಕ ಸದಾಶಿವ, ಹಾಗೆ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್, ಮತ್ತು ವಿಟ್ಲ ಪಂಚಲಿಂಗೇಶ್ವರ, ಹಾಗೆ ತುಂಬ ಹಾಡಿದ್ದೇನೆ. ಓಕೆ, ಭಕ್ತಿಗೀತೆಗಳೇ ಜಾಸ್ತಿ ಹಾಡಿದಿರ? ಹೌದು, ಭಕ್ತಿಗೀತೆ ಅದು ಮೋಸ್ಟ್ಲಿ ದೇವರಿಗೆ ಇಷ್ಟ ಇತ್ತು ಅನಿಸ್ತದೆ. ಓಕೆ ಓಕೆ, ಒಂದು ಕರೆ ಇದೆ ಉಜ್ವಲ ಅವರೇ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿಂದ ಮಾತಾಡ್ತಿದ್ದೇನೆ. ತಮ್ಮ ಹೆಸರು? ಧ್ವನಿ ಕೇಳಿಸ್ತಲ್ಲ ಮೇಡಮ್. ತಮ್ಮ ಹೆಸರು?
ಹಲೋ, ನನ್ನ ಹೆಸರು ಹರಿಣಿ ಅಂತ. ಓಕೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ Hello. ತಮ್ಮದು. ಹಲೋ. ಹಲೋ ಸರ್, ನನ್ನ ಹೆಸರು ಹರಿಣಿ ಅಂತ. ಓಕೆ, ನಾನು ಮಂಗಳೂರಿಂದ ಮಾತಾಡ್ತಿದ್ದೇನೆ. ಮಾತಾಡಿ ಅಮ್ಮ, ಮಾತಾಡಿ. ಉಜ್ವಲ ಆಚಾರ್ಯ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಮ್ಯಾಮ್, ನಾನು ಮಂಜುಳಾ. ಕೇಳ್ತಾ ಇಲ್ಲ ಧ್ವನಿ ಕೇಳಿಸಲ್ಲ ಅಮ್ಮ ತಮ್ಮದು. ಹಲೋ ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ತುಂಬ. ದಯಮಾಡಿ ನೆಟ್ವರ್ಕ್ ಇರೋ ಕಡೆ ಬಂದು ಕರೆ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಮತ್ತೆ ಪ್ರಯತ್ನವನ್ನು ಮಾಡಿ, ನಿಮಗೆ ಕರೆ ಕನೆಕ್ಟ್ ಆಗುತ್ತೆ, ಮಾತಾಡ್ಬೋದು. ದಯಮಾಡಿ ನೆಟ್ವರ್ಕ್ ಇರೋ ಕಡೆ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಪ್ರತಿಭೆಗೆ ಅವಕಾಶಗಳು ಅಂತ ಬಂದಾಗ ಮೊದಲ ಅವಕಾಶ ಅನ್ನುವಂಥದ್ದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಅಲ್ಲಿಂದ ಮತ್ತಷ್ಟು ಅವಕಾಶಗಳು ಬರುತ್ತೆ. ಇಷ್ಟೊಂದು ಹಾಡುಗಳನ್ನ ಹಾಡಿದ್ದೀರಾ. ಸೊ ಒಂದು ಕರೆ ಇದೆ, ನೇರವಾಗಿ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಶ್ರೀಪ್ರಸಾದ್ ಬಂಟ್ವಾಳದಿಂದ. ಎಸ್, ಮಾತಾಡಬೇಕು ಸರ್. ಹೌದು. ಉಜ್ವಲ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಜಾನಾಜಿ, ಹೇಗಿದ್ದೀರಿ? ಆರಾಮಾಗಿದ್ದೇನೆ. ಮತ್ತೆ ಗೊತ್ತಾಯ್ತಾ? ಎಂತ ನಮ್ಮ ಮಧ್ಯೆ ಅಷ್ಟೇ ಓಕೆ ಸರ್, ಏನ್ ಹೇಳ್ತೀರಾ ಸರ್? ಸೊ ಇನ್ನು ಉಜ್ವಲ ಹೆಸರಲ್ಲಿದೆ, ಇನ್ನು ಉಜ್ವಲವಾಗಿರ್ಲಿ ಅಂತ ಆಗುತ್ತೆ. ಮತ್ತೆ ಸಿಂಪಲ್ ಪರ್ಸನ್, ಐ ಸೋ ಹ್ಯಾಪಿ, ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಲಿಕ್ಕೆ ಎಲ್ಲ. ಸರ್, ಅವರ ಪ್ರತಿಭೆ ಬಗ್ಗೆ ತುಂಬಾನೇ ಗೌರವ ಇದೆ, ನಿಮಗೆ ಗೊತ್ತಿದೆ ಸರ್. ಈ ನಡುವೆ ನಾನು ಕೇಳಬೇಕು ಸರ್ ನಿಮ್ಮ ಹತ್ರ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ತಾವು ಅಂತ? ಸರ್, ವ್ಯಕ್ತಿತ್ವ ಅವರ ಹೆಸರಲ್ಲಿದೆ, ಉಜ್ವಲವಾಗಿದೆ ಎಲ್ಲ ವಿಷಯದಲ್ಲೂ. ಓಕೆ ಓಕೆ, ಮಾತಾಡುವಾಗಿಲ್ಲ ಹಾಗಾದ್ರೆ. ಏನ್ ಹೇಳಾಗಿಲ್ಲ, ಅಂದ್ರೆ ತುಂಬಾ ಸಿಂಪಲ್ ಪರ್ಸನ್, ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ ಹಾಗೆ. ತುಂಬಾ ಎಲ್ಲಿ ನೋಡಿದ್ರೆ ನಮ್ಗೆ ವರ್ಕ್ ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಆರಾಮ್ಸೆ ಏನ್ ಹೇಳಿದ್ರು ನಂದು ತುಂಬಾ ಜಾಸ್ತಿ ಡಿಸ್ಕೌಂಟ್, ನನಗೆ ಹೀಗೆ ಬೇಕು ಹಾಗೆ ಬೇಕು ಅಂತ ಹೇಳ್ತಾರೆ. ಎಲ್ಲದಕ್ಕೆ ಅಡ್ಜಸ್ಟ್ ಆಗ್ತದೆ. ರಾತ್ರಿ ನಾನ್ ಶೂಟಿಂಗ್ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ರಾತ್ರಿ 2 ಗಂಟೆಗೆ ಎದ್ದೇಳ್ಬಿಟ್ಟು ಬರ್ಬೇಕಂತ ಹೇಳಿದ್ರೆ ರೆಡಿ. 6 ಗಂಟೆಗೆ 6:30 ಶೂಟಿಂಗ್ ಸೆಟ್ಗೆ ಎಲ್ಲ ರೆಡಿ ಆಗಿರ್ತಾರೆ. ತುಂಬಾ ಡೆಡಿಕೇಟೆಡ್, ತುಂಬಾ. ಖಂಡಿತ ಸರ್. ಹಾಗೆ ನಿಜವಾಗ್ಲು ಹೀಗೆ ಇವರು ಮುಂದುವರಲಿ, ಇನ್ನೂ ಬಿಗ್ ಸ್ಟೇಜ್ ಸಿಗ್ಲಿ ಅಂತ ಒಂದು ಆಶೆ. ಒಳ್ಳೆ ಇದು ಸಿಗ್ಲಿ. ಬಟ್ ನಿಮ್ಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಕನೆಕ್ಟ್ ಮಾಡಿದಕ್ಕೆ. ಖಂಡಿತ ಖಂಡಿತ ಸರ್. ಆಲ್ ದ ಬೆಸ್ಟ್ ಗಾನಾಜಿ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಧನ್ಯವಾದ ಸರ್ ಕರೆ ಮಾಡಿರೋದು. ಓಕೆ ಸರ್. ಓಕೆ, ಸೊ ನಿಮ್ಮ ಒಂದು ಆತ್ಮೀಯರು ಅಂತ ಹೇಳ್ಬೋದು, ಕರೆ ಮಾಡಿದ್ರು. ಹೌದು, ತುಂಬಾನೇ ಕ್ಲೋಸ್ ಫ್ರೆಂಡ್ ಅವರು. ನೀವೆಲ್ಲ ನೀವು ಕೇಳಿರ್ಬೋದು, ಮಾಮಿ ಸಾಂಗ್ ನಾನೇ ಹಾಡಿದ್ದು. ಅದು ಅವರೇ ಡೈರೆಕ್ಟ್ ಮಾಡಿ ಅವರೇ ಪ್ರೊಡ್ಯೂಸ್ ಮಾಡಿದ್ದು. ಅದೆಲ್ಲ ಅವರದ್ದೇ ಓನ್ ಐಡಿಯಾ. ಅದು ಲೈಕ್ ಡ್ರೆಸ್ಸಿಂಗ್, ಹೇರ್ ಎಲ್ಲ ಅವರೇ, ಅದು ಫುಲ್ ಐಡಿಯಾ. ಲೈಕ್ ಅವ್ರು ನನಗೆ ಹೇಗೆ ತುಂಬ ಅಂದರೆ ತುಂಬ ಸಪೋರ್ಟಿವ್. ನನಗೆ ಈಗ ಏನೋ ನಂಗೆ ಒಂದು ಒಳ್ಳೆ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅಂದ್ರೆ ಈಗ ಕೆಲವು ಸಾಂಗ್ಸ್ ಅಲ್ಲಿ, ಅದು ಅವರಿಗೆ ತುಂಬಾ ಕ್ರೆಡಿಟ್ಸ್ ಹೋಗ್ತದೆ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ದಯಮಾಡಿ ಟಿವಿಯಿಂದ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿರುತ್ತೆ ಅಮ್ಮ. ಇಲ್ಲ, ನಾವು ಟಿವಿ ಹತ್ರ. ಓಕೆ, ಮಾತಾಡಿ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾನ್ ಜಯಶ್ರೀ ಅಂತೇಳಿ ಬ್ಯಾಂಗ್ಳೂರಿಂದ ಮಾತನಾಡ್ತಾ ಇದ್ದೇನೆ. ಉಜ್ವಲ ನನ್ನ ಕಾಲೇಜ್ ಫ್ರೆಂಡ್ ಮಗಳು, ಅದಕ್ಕೆ ತುಂಬಾ ಪ್ರೌಡ್ ಹೇಳಲಿಕ್ಕೆ. ಮಮತಾದ ಮಗಳು ಸಿಂಗರ್ ಅಂತ. ಥ್ಯಾಂಕ್ ಯು. ಅಮ್ಮಂದು ಫ್ರೆಂಡ್. ಓಕೆ, ಅಮ್ಮನಿಗೆ ಅವಾಗ ಜಯಶ್ರೀ ಆಂಟಿ ಕಾಲ್ ಮಾಡಿದ್ರು. ಓಕೆ, ತಾವು ತುಂಬಾನೇ ಖುಷಿಯಿಂದ ಕರೆ ಮಾಡಿದ್ರಮ್ಮ. ಈ ಒಂದು ಪ್ರತಿಭೆಯ ಬಗ್ಗೆ ಏನ್ ಹೇಳ್ತೀರಾ ತಾವು? ತುಂಬಾ ಪ್ರೌಡ್. ಅವಳ ಅಮ್ಮನಿಗೂ ಅಪ್ರಿಶಿಯೇಟ್ ಮಾಡ್ಬೇಕು. ಅಂದ್ರೆ ಅವಳ ಹಿಂದೆ ಹೋಗಿ ಇವಳು ಇಷ್ಟು ಮುಂದೆ ಬರುವ ಹಾಗೆ ಮಾಡಿದಾಳೆ. ನಾವು ಎಲ್ಲಿ ಹೋದ್ರೆ ಹೇಳಿಕೊಂತು ಉಜ್ವಲ ನಮ್ಮ ಫ್ರೆಂಡ್ ಮಗಳು, ಕಾಲೇಜ್ ಫ್ರೆಂಡ್ ಮಗಳು ಅಂತೇಳಿ. ಎಂತ ಇದ್ರು ಅವಳದು ಸ್ಟೇಟಸ್ ಹಾಕ್ಲಿಕ್ಕೆ ಉಂಟು. ಅವಳಿಗೂ ಗೊತ್ತಿರ್ಬೋದು, ಅವಳ ಅಮ್ಮ ಹೇಳ್ತಾ ಇರ್ಬೋದು. ಅವಳ ಕಾಲೇಜ್ ಫ್ರೆಂಡ್ಸ್ ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಓಕೆ, ಇದು ನಿಜವಾಗ್ಲೂ ತುಂಬಾನೇ ಖುಷಿ ಆಗುದು ನಮಗೆ. ಅಂದ್ರೆ ತಾಯಿಯ ಕಾಲೇಜ್ ಫ್ರೆಂಡ್ಸ್ ಅವರ ಮಗಳ ಪ್ರತಿಭೆಯನ್ನ ಗುರುತಿಸಿ ನೀವು ಇವಾಗ್ಲೂ ಕೂಡ ತುಂಬಾನೇ ಸಪೋರ್ಟ್ ಮಾಡುವಂತದ್ದು. ನಮ್ಗೆ ಫ್ರೆಂಡ್ಸ್ ಮಕ್ಕಳಾದ್ರೆ ನಮ್ಮ ಮಕ್ಕಳಾದಷ್ಟೇ ಪ್ರೌಡ್ ಅಲ್ವಾ? ಖಂಡಿತ ಹೇಳಲಿಕ್ಕೆ. ಖಂಡಿತ ಅಮ್ಮ. ಸೊ ಉಜ್ವಲ ಅವರಿಗೆ ಏನು ವಿಶ್ ಮಾಡ್ತೀರಾ ಈ ಸಂದರ್ಭದಲ್ಲಿ ತಾವು? ಆಲ್ ದ ಬೆಸ್ಟ್. ಇನ್ನಷ್ಟು ಅವಳ ಹೆಸರು ಎತ್ತರಕ್ಕೆ ಹೋಗ್ಲಿ, ನಮ್ಗೆ ಇನ್ನೂ ಹೇಳಲಿಕ್ಕಾಗ್ಲಿ, ಅವಳು ಪ್ರೌಡ್ ಆಗ್ಲಿ. ಮಮತಾ ಮಗಳು ಇಲ್ಲಿದ್ದಾಳೆ, ಹಾಗಾಗಿದ್ದಾಳೆ ಅಂತ ಹೇಳಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಓಕೆ ಉಜ್ವಲ, ಥ್ಯಾಂಕ್ ಯು ಅಮ್ಮ ಕರೆ ಮಾಡಿರೋದಕ್ಕೆ. ಓಕೆ, ಎಸ್, ಪ್ರೀತಿಯ ಕರೆಗಳನ್ನಂಥದ್ದು ನೀವು
ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಬರ್ತಾ ಇದೆ. ಹೌದು. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಇದು ಸಹ ಅಷ್ಟೇ, ಅಂದರೆ ಅಮ್ಮ ಹೇಳಿದರು ಹೀಗೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಕ್ತಿರ್ತಾರೆ, ಬಟ್ ಅವರು ಹೀಗೆ ಕಾಲ್ ಮಾಡ್ಬೇಕಾದ್ರೆ ನಂಗೆ ಇದು ತುಂಬ ಸರ್ಪ್ರೈಸಿಂಗ್, ತುಂಬಾ ಹ್ಯಾಪಿ ಫೀಲ್. ಎಸ್, ಇನ್ನೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕರೆ ಕಟ್ಟ ಇದೆ. ಒಂದು ತಾವು ನೆಟ್ವರ್ಕ್ ಇರೋ ಕಡೆ ದಯಮಾಡಿ ಕರೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಸೊ ನಾನು ಕೇಳಿದೆ, ಇನ್ನೊಂದು ನಿಮ್ಮ ಹತ್ರ ಕೇಳಬೇಕು. ಆವಾಗ ತಾವು ಹೇಳಿದ್ರಿ ತುಂಬಾ ಸಪೋರ್ಟ್ ಮಾಡುವವರು, ಒಂದು ಹಾಡನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಅದಕ್ಕೆಲ್ಲ ಐಡಿಯಾಗಳನ್ನು ಬೆಳೆಸ್ಕೊಂಡು ಮಾಡಿದ್ದಾರೆ ಅಂತ. ಅದರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕಲ್ಲಡ್ಕ ಕಲ್ಲಡ್ಕದಿಂದ. ತಮ್ಮ ಹೆಸರು? ಮೀರಾ ಅಂತ. ಓಕೆ, ದಯಮಾಡಿ ಟಿವಿಯಿಂದ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿರುತ್ತೆ ಅಮ್ಮ. ಓಕೆ ಸರ್, ಓಕೆ. ಓಕೆ, ಮಾತಾಡಬೇಕು. ಉಜ್ವಲ ಆಚಾರ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ನನ್ನ ಫ್ರೆಂಡ್ ಮಗಳು, ಓಕೆ. ಹೈಸ್ಕೂಲ್ ಫ್ರೆಂಡ್ಸ್ ಮಗಳು, ಆದ್ದರಿಂದ ಅವಳ ಪ್ರೋಗ್ರಾಮ್ ಬರ್ತದೆ ಅಂತ ಇವತ್ತು ನನಗೆ ತುಂಬಾ ಖುಷಿ ಆಯ್ತು. ಓಕೆ, ನೋಡ್ತಾ ಇದ್ದೀರಾ ಕಾರ್ಯಕ್ರಮ? ಹೌದೌದೌದು. ತುಂಬಾನೇ ಖುಷಿಯಿಂದ ಉಜ್ವಲ ಅವರಿಗೆ ಏನ್ ಹೇಳ್ತೀರಾ? ಇವಳ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತೇನೆ, ಆಶಿಸ್ತೇನೆ. ಥ್ಯಾಂಕ್ ಯು ಆಂಟಿ. ಖಂಡಿತ, ನಿಮ್ಮ ಪ್ರೀತಿ ಆಶೀರ್ವಾದ ಉಜ್ವಲ ಅವರ ಮೇಲೆ ಯಾವತ್ತೂ ಹೀಗೆ ಇರಲಿ ಅಮ್ಮ. ಹೌದೌದಾ, ಅದ್ರಲ್ಲಿ ಟಿವಿಯಲ್ಲಿ ನೋಡ್ಕೊಂಡು ಮಾತಾಡೋಣ ಅಂತ ಇದ್ದೆ. ಮಮತಾನಿಗೆ ಮೊನ್ನೆ ಸಹ ಕಾಲ್ ಮಾಡಿದ್ದೆ, ಅವಳ ತಾಯಿ ತುಂಬಾ ಫ್ರೆಂಡ್ ನಂದು. ಓಕೆ, ಖಂಡಿತ ನಿಮ್ಮ ಸ್ನೇಹ ಹೀಗೆ ಇರಲಿ, ನಿಮ್ಮ ವಿಶಸ್ ಉಜ್ವಲ ಅವರ ಮೇಲೆ ಯಾವತ್ತೂ ಹೀಗೆ ಇರಲಿ. ಧನ್ಯವಾದ ಅಮ್ಮ ಕರೆ ಮಾಡಿರೋದಕ್ಕೆ. ಓಕೆ ಸರ್. ಓಕೆ ಥ್ಯಾಂಕ್ ಯು ಆಂಟಿ. ಓಕೆ, ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಆದರೆ ಅವರ ಪ್ರೀತಿಗೆ ಏನು ಹೇಳುವಾಗಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಫ್ರೆಂಡ್ ಮಗಳು ಅನ್ನುವಂತಹ ಪ್ರೀತಿಯನ್ನು ತೋರಿಸ್ತಾರೆ. ಸೊ ಆ ಪ್ರತಿಭೆಯ ಬಗ್ಗೆ ತುಂಬಾ ಗೌರವವನ್ನು ಇಟ್ಕೊಂಡಿದ್ದಾರೆ ಅಂತ ನಾನು ಅವಾಗ ಹೇಳಿದೆ. ತಾವು ಹೇಳಿದ್ರ ವಿಚಾರ ಅಂದರೆ ಆ ಸಾಂಗನ್ನು ಪ್ರೊಡ್ಯೂಸ್ ಮಾಡಿದ್ರು, ಆ ರೀತಿಯಲ್ಲಿ ಐಡಿಯಾಗಳನ್ನು ಒಂದು ಎಂತ ಹೇಳೋದು ರಚನಾತ್ಮಕ ರೀತಿಯಲ್ಲಿ, ಪ್ರಯೋಗಾತ್ಮಕ ರೀತಿಯಲ್ಲಿ ಮಾಡಿದರು. ಸೊ ಆ ಹಾಡಿನ ಒಂದೆರಡು ತುಣುಕು ಏನಾದರೂ ಹೇಳ್ಬೋದಾ ಅಂತ? ಮಾಮಿ ಸಾಂಗ್. ಎಸ್. Easily matter mata malai shumal pochna mami, oh mami untale ye kiri adjustment ton pole yenna mami, oh mami ee adige kelsa gottu jenka, ee adige kelsa gottu jenka, YouTube to dumal pe onje sare. ಖಂಡಿತ ಅದ್ಭುತವಾಗಿದೆ. ಸೊ ಆ ಹಾಡಿಗೆ ಒಂದು ತುಳು ಪದಗಳನ್ನು ಪೋಣಿಸೋದು ಕೂಡ ದೊಡ್ಡ ಕೆಲಸ. ಹೌದು, ಇದು ಎಲ್ಲ ನಾವು ಫ್ರೆಂಡ್ಸೇ ಮಾಡಿದಂತ ಹೇಳ್ಬೋದು. ಅಂದರೆ ಲಿರಿಕ್ಸ್ ಬರೆದದ್ದು ಅಮರ್ನಾಥ್ ಅವರು ಸಹ ನನಗೆ ಒಳ್ಳೆ ಫ್ರೆಂಡ್. ಅಂದರೆ ನನಗೆ ತುಂಬ ನನಗೆ ಸೂಟ್ ಆಗ್ತದೆ ಅಂತ ತುಂಬ ಸಾಂಗ್ಸ್ ಅವ್ರು ಕೊಟ್ಟಿದ್ದಾರೆ ಹಾಗೆ. ಆ್ಯಂಡ್ ವಿಡಿಯೋಗ್ರಫಿ ಇವ್ರು ಸಹ ಅಷ್ಟೇ, ಲೈಕ್ ಹಾಗೆ ಅದು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಮಾಡಿದ್ರು. ಸೊ ಹಾಗಾಗಿ ಅದು ಆ ರೀತಿಯಲ್ಲಿ ಆ ಗತ್ತಲ್ಲಿ ಬಂದಿದೆ ಅಂತ ಹೇಳ್ಬೋದು. ಸೊ ಮಾತಾಡೋದು ಬಹಳಷ್ಟಿದೆ. ನಿಮ್ಮ ಒಂದು ಜರ್ನಿ ಅನ್ನುವಂಥದ್ದು ನಿಮ್ಮ ಜೊತೆ ಇರುವಂಥ, ನಿಮ್ಮನ್ನು ಪ್ರೀತಿಸುವವರು, ನಿಮ್ಮನ್ನು ಗೌರವಿಸುವವರೇ ನಿಮ್ಮ ಜೊತೆ ಯಾವತ್ತೂ ನಿಲ್ತಾ ಇರ್ತಾರೆ ಅಂತ. ಸೊ ಪ್ರತಿಭೆಗಳದ್ದು ಭೇಟಿ ಆಗುತ್ತೆ, ಅಂದರೆ ಒಂದಷ್ಟು ಕಲಾವಿದರ ಪರಿಚಯ ಆಗುತ್ತೆ. ಸಿನಿಮಾ ರಂಗದಿರ್ಬೋದು ಅಥವಾ ಈ ಆರ್ಕೆಸ್ಟ್ರಾ ಇರ್ಬೋದು, ಬೇರೆ ಬೇರೆ ವೇದಿಕೆಗಳಲ್ಲಿ ಪರಿಚಯ ಆಗುತ್ತೆ. ಸೊ ಇವೆಲ್ಲವೂ ಕೂಡ ನಿಮಗೆ ಏನು ಅನಿಸುತ್ತೆ ಅಂದರೆ ತಾವು ಬಾಲ್ಯದಲ್ಲಿರುವಾಗ ಇವೆಲ್ಲವನ್ನು ಕೂಡ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ, ಅಂದರೆ ಇಷ್ಟೊಂದು ವೇದಿಕೆ ನಾನು ಹೋಗ್ತೀನಿ, ಇಷ್ಟೊಂದು ಸೆಲೆಬ್ರಿಟೀಸ್ ಜೊತೆ ಇರ್ತೀನಿ ಅಂತ. ಸೊ ಇವೆಲ್ಲ ನಿಜ ಆದಾಗ ಒಂದು ಏನು ಅನಿಸುತ್ತೆ ನಿಮಗೆ ಅಂತ? ತುಂಬ ಎಂತ ಒಬ್ವಿಯಸ್ಲಿ ತುಂಬ ಖುಷಿ ಆಗ್ತದೆ. ನನಗೆ ಇದೆಲ್ಲ ಅಟ್ಲೀಸ್ಟ್ ಹೀಗೆಲ್ಲ ಸಿಗ್ತಾ ಉಂಟಲ್ಲ ಅಂತ ಅಷ್ಟೇ. ಬಟ್ ಇದಕ್ಕೆಲ್ಲ ರೀಸನ್ ನನಗೆ ಒಂದು ಸಿಕ್ಕಿದ ಆಪರ್ಚುನಿಟೀಸ್ ಅಷ್ಟೇ. ಅದು ಆಪರ್ಚುನಿಟೀಸ್ ಕೊಟ್ಟವರ ದೊಡ್ಡ ಮನ್ಸು ಅಂತ ಯಾವಾಗ ಸಹ ಹೇಳಬೇಕಾಗೆ. ಅವ್ರು ನನ್ನ ಚೂಸ್ ಮಾಡಿದ್ದಕ್ಕೆ ನನಗೆ ಇದೆಲ್ಲ ಸಿಗ್ತಾ ಉಂಟಂತ. ಎಸ್, ಖಂಡಿತ. ಉಜ್ವಲ ಅವರು ನಗನಗ್ತಾ ಮಾತಾಡ್ತಾರೆ, ಪಟಪಟ ಅಂತ ಮಾತಾಡ್ತಾ ಇರ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಉಜ್ವಲ ಅವರಿಗೆ ಬೇಸರ ಅಥವಾ ಅಳು ಬರೋದು ಯಾವ ಕಾರಣ? ಬೇಗ ಬೇಜಾರು ಸಹ ಮಾಡ್ತೇನೆ ನಾನು, ಯಾವ ಕಾರಣ ಅಂತಿಲ್ಲ. ಸ್ವಲ್ಪ ಏನಾದ್ರು ಬೇಜಾರಾದರೆ ಬೇಗ ಬೇಜಾರಾಗ್ತದೆ. ಓಕೆ, 1 ಸೆಕೆಂಡಲ್ಲಿ ಅಳು ಬರ್ತದೆ. ಓಕೆ, ಸೊ ತುಂಬ ಭಾವನಾತ್ಮಕ ಜೀವಿಯೇ ತಾವು. ಹಾಗೆ ತುಂಬ ಸ್ಟ್ರಾಂಗ್ ಸಹ ಇದ್ದಾನೆ, ಪ್ಲಸ್ ಬೇಗ ಸಹ ಅಳ್ತಾನೆ, ಬೇಗ ಕೋಪ ಮಾಡ್ತಾನೆ, ಎಲ್ಲ ಸಹ ಬೇಗ. ಓಕೆ, ಸೊ ಕೋಪ ಜಾಸ್ತಿನ ನಗು ಜಾಸ್ತಿನ ನಿಮಗೆ? ಎರಡು ಈಕ್ವಲ್ ಆಗಿರ್ತದೆ. ಬಟ್ ಯಾವಾಗ ಸಹ ಕೋಪ ಜಾಸ್ತಿ ಇರ್ತದಲ್ಲ ಒಂದೊಂದ್ಸತಿ, ಬಿಕಾಸ್ ಜೀವನದಲ್ಲಿ ಹ್ಯಾಪಿಯಾಗಿರ್ಲಿಕ್ಕೆ ಸಿಗೋದು ನಮಗೆ ಬರೀ ಸ್ವಲ್ಪ ಕ್ಷಣದಲ್ಲಿ ಮಾತ್ರ ಅಲ್ಲ. ಬಟ್ ಮೇಜರ್ ಆಗಿ ನಮಗೆ ದುಃಖ, ಕಷ್ಟ, ಹಾಗೆ ಕೋಪ ಎಲ್ಲ ಜಾಸ್ತಿ ಇರ್ತದೆ.
ಹಾಗೆ. ಓಕೆ, ಮನೆಯಲ್ಲಿ ಕೋಪಿಸ್ಕೊಳ್ತೀರಾ? ಮನೇಲಿ ತುಂಬಾ ಕೋಪ ಬಂದೇ ಬರ್ತದೆ. ನಿಮ್ಮನ್ನ ತುಂಬಾ ಸಹಿಸ್ಕೊಳ್ಳೋದು ಯಾರು ಮನೆಯಲ್ಲಿ? ಅಪ್ಪ ಮತ್ತೆ ಅಮ್ಮ ಸಹ, ಬಟ್ ಅಪ್ಪ ಜಾಸ್ತಿ. ಓಕೆ ಓಕೆ. ಸೊ ನಿಮಗೆ ಈ ಜರ್ನಿಯಲ್ಲಿ ತುಂಬಾ ಖುಷಿ ಸಿಕ್ಕಿದೆ, ಒಂದಷ್ಟು ವೇದಿಕೆಗಳಲ್ಲಿ ಒಂದಷ್ಟು ಕಲಾವಿದರ ಪ್ರೀತಿ ಅನ್ನುವಂಥದ್ದು ಸಿಕ್ಕಿದೆ. ನಿಮ್ಮ ಹಿರಿಯ ಕಲಾವಿದರು ಇರ್ಬೋದು, ಉಜ್ವಲ್ ಅವರೇ, ನಿಮಗೆ ಇಂಥ ಆಪರ್ಚುನಿಟೀಸ್ ಬರಬೇಕು ಅಥವಾ ಈ ರೀತಿ ಅವಕಾಶಗಳಿದೆ ಅಥವಾ ನಿಮ್ಮನ್ನು ಇಂಥ ವೇದಿಕೆಯಲ್ಲಿ ನಾವು ನೋಡೋಕ್ಕೆ ಬಯಸ್ತೀವಿ ಅನ್ನುವಂಥ ಆಶೀರ್ವಾದವೋ ಅಥವಾ ಹಾರೈಕೆಯೋ ಮಾಡಿರ್ತಾರೆ. ಎಲ್ಲವೂ ಕೂಡ ನಿಜ ಆಗ್ತಾ ಹೋಗಲಿ ಅನ್ನುವಂಥದ್ದು ನಮ್ಮ ಆಶಯ ಆಗಿರ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಊರಿನ ಬಗ್ಗೆ ಏನು ಹೇಳ್ತೀರಾ ತಾವು ಅಂತ? ನನಗೆ ತುಂಬ ಪ್ರೌಡ್ ಫೀಲ್ ಯಾವಾಗ ಸಹ ನನ್ನ ಊರಿದು. ಅದು ಮಂಕುಡೆ ಅಂತ ನನ್ನ ಪ್ಲೇಸ್, ಅಲ್ಲಿದು ದೇವರು ಎಲ್ಲ ಸಹ ನನಗೆ ತುಂಬ ಪ್ರೌಡ್ ಫೀಲ್ ಇದೆ, ಅಲ್ಲಿದು ಜನ ಎಲ್ಲ ಸಹ ಹಾಗೆ. ಓಕೆ, ಖಂಡಿತ ಆ ಗೌರವ ಅನ್ನುವಂಥದ್ದು ಮನಸ್ಸಲ್ಲಿ ಯಾವತ್ತು ಇರುತ್ತೋ ಅಲ್ಲಿವರೆಗೂ ಆ ಜಾಗದ ಶಕ್ತಿಗಳಿರ್ಬೋದು, ಆ ಊರಿನ ಜನಗಳಿರ್ಬೋದು, ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ. ಓಕೆ, ನಿಮ್ಮ ಕಾಲೇಜು ಜೀವನ ಅನ್ನುವಂಥದ್ದು ಸದ್ಯಕ್ಕೆ ಹೇಗೆ ಸಾಗ್ತಾ ಇದೆ? ಫುಲ್ ಆರಾಮಾಗಿ, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿ ಹಾಗೆ ನಡೀತಾ ಉಂಟು. ಓಕೆ, ಎಕ್ಸಾಮ್ ಟೈಮಲ್ಲಿ ಕಷ್ಟ ಆಗುತ್ತೆ, ಬಾಕಿ ಟೈಮಲ್ಲಿ ತುಂಬಾ ಈಸಿ ಆಗುತ್ತೆ ನಿಮಗೆ? ಈಸಿ ಅಂತ ಅಲ್ಲ, ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳುವಾಗ ಇದನ್ನು ಈಸಿ ಅಂತ ಹೇಳೋದು ಅಷ್ಟೇ. ಓಕೆ, ಬಟ್ ಇಟ್ ಈಸ್ ನೈಸ್. ಓಕೆ, ಪ್ರತಿಯೊಬ್ಬ ಪ್ರತಿಭೆಗೂ ಕೂಡ ಯಾವುದೋ ಒಂದು ವಿಚಾರ ಮನಸ್ಸಲ್ಲಿ ತುಂಬಾ ಕಾಡ್ತಾ ಇರುತ್ತೆ. ಈ ಥರ ಆಗಬಾರ್ದಿತ್ತು ಅಥವಾ ಇಂಥ ಒಂದು ಘಟನೆ ಆಗಬಾರ್ದಿತ್ತು ಅಥವಾ ಯಾವುದೋ ಒಂದು ವಿಚಾರ ಅಥವಾ ಅವರ ವೈಯಕ್ತಿಕವಾದಂಥ ಜೀವನದಲ್ಲಿ ನಡೆದಂಥ ಒಂದಷ್ಟು ಘಟನೆಗಳಿರ್ಬೋದು, ಎಲ್ಲವೂ ಕೂಡ ಕಾಡ್ತಾ ಇರುತ್ತೆ ಮನಸ್ಸಲ್ಲಿ. ಅದು ಅವರ ಮನಸ್ಸನ್ನು ಕುರಿತಾ ಇರುತ್ತೆ. ಸೊ ನಿಮಗೆ ಆ ರೀತಿಯ ನೋವುಗಳೇನಾದರೂ? ಇಲ್ಲ, ನನಗೆ ಏನಾಗ್ತದೆ ಅಂದರೆ ಏನಾದ್ರು ಕಷ್ಟ ಬಂದಿದ್ರೆ ಅದು ಒಳ್ಳೆಯದು ಅಂತ ಆಗ್ತದೆ. ಬಿಕಾಸ್ ಅದರಿಂದ ನಾವು ತುಂಬ ಕಲಿತೇವೆ. ಎಕ್ಸ್ಪೀರಿಯನ್ಸಸ್ ನಮಗೆ ಲೈಫ್ ಲೆಸನ್ ಟೀಚ್ ಮಾಡ್ತದೆ. ಸೊ ಐಮ್ ಓಕೆ ವಿತ್ ಇಟ್. ಲೈಫ್ ಅಂದರೆ ಹಾಗೆ ಇರಬೇಕು, ಅದು ಆಗದಿದ್ದರೆ ಎಲ್ಲೋ ತಪ್ಪುದು ಈಗಲೇ ತಪ್ಪಿ ಸರಿ ಆಯಿತು ಹಾಗೆ ಅನಿಸ್ತದೆ ನನಗೆ. ಓಕೆ, ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲುವಂಥವ್ರು ಯಾರು? ಅಂದರೆ ತುಂಬ ನಿಮಗೆ ಧೈರ್ಯ ಕೊಡೋದು ಯಾರು ಅಂತ? ನಾನು ಕಷ್ಟ ಬಂದರೆ ಆ್ಯಕ್ಚುಲಿ ಎಕ್ಸ್ಪ್ರೆಸ್ಸೇ ಮಾಡೋದಿಲ್ಲ. ನಾನು ಆ ಟೈಪ್ ತುಂಬ ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಮಾಡಿದ್ರು ಸಹ ನನ್ನ ಬೆಸ್ಟ್ ಫ್ರೆಂಡ್ ಪಲ್ಲವಿ ಅವಳ ಹತ್ರ ಎಲ್ಲ ಹೇಳ್ತೇನೆ ಅಷ್ಟೇ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ನವೀನ್ ಅಂತ. ಓಕೆ, ನಾನು ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ನವೀನ್ ಅವರೇ, ಇವತ್ತು ಸ್ಪಂದನ ಟಿವಿಯಲ್ಲಿ ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದಲ್ಲಿ ಉಜ್ವಲ್ ಆಚಾರ್ ಇದ್ದಾರೆ. ಹೌದೌದು, ನಾನು ಅವರ ಹಾಡುಗಳನ್ನೆಲ್ಲ ನೋಡ್ತಾ ಇದ್ದೇನೆ. ಓಕೆ, ಕೇಳ್ತಾ ಇರ್ತೇನೆ ಅದೆಲ್ಲ. ಓಕೆ, ಏನ್ ಹೇಳ್ತೀರಾ ಸರ್ ಈ ಪ್ರತಿಭೆಯ ಬಗ್ಗೆ? ಅದೇ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ನವೀನ್ ಅವರೇ. ಧನ್ಯವಾದ ಸರ್. ಓಕೆ, ಎಸ್, ಧನ್ಯವಾದ ಕರೆ ಮಾಡಿರೋದಕ್ಕೆ. ಯಾವತ್ತೂ ಕೂಡ ನಮಗೆ ಶುಭ ಹಾರೈಕೆ ಮಾಡುವವರು ಅಥವಾ ನಮ್ಮ ಹಿತೈಷಿಗಳಂತ ಹೇಳ್ತೀವಿ, ಅವರ ಆಶೀರ್ವಾದಗಳೇ ನಮಗೆ ಒಂದಷ್ಟು ಖುಷಿಯನ್ನು ಕೊಡುವಂಥದ್ದು ಮನಸ್ಸಿಗೆ. ಒಬ್ಬ ಕಲಾವಿದರಿಗೆ ಮನಸ್ಸಲ್ಲಿ ಎಷ್ಟೋ ನೋವಿರ್ಬೋದು, ಕಷ್ಟಗಳು ಬಂದಾಗ ಅವ್ರು ಕುಗ್ಬೋದು, ಆದರೆ ಅವರಿಗೆ ತುಂಬ ಶಕ್ತಿ ಕೊಡುವಂಥದ್ದು ಇಂಥ ಶುಭ ಹಾರೈಕೆಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹರಿಣಿ ಅಂತ. ಓಕೆ, ಉಜ್ವಲ್ ಆಚಾರ್ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಎಸ್, ತಾವು ಮಾತಾಡಬೇಕು. ಏನು ಓಕೆ, ಹಲೋ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಮ್ಮ, ತುಂಬಾನೇ ಬ್ರೇಕ್ ಆಗ್ತಾ ಇದೆ. ಹಲೋ, ಬೇರೆ ನಂಬರಿಂದ ಟ್ರೈ ಮಾಡಿ ಅಮ್ಮ. ನಿಮ್ಮ ನೆಟ್ವರ್ಕ್ ತುಂಬಾನೇ ಸಮಸ್ಯೆ ಕೊಡ್ತಾ ಇದೆ ನಿಮಗೆ. ಮತ್ತೆ ಪ್ರಯತ್ನ ಮಾಡಿ, ಬೇರೆ ನಂಬರಿಂದ ಕನೆಕ್ಟ್ ಆಗ್ಬೋದು, ಏನೋ ನೆಟ್ವರ್ಕ್ ಇಶ್ಯೂ ಇರ್ಬೋದು ಅಂತ. ಓಕೆ, ಉಜ್ವಲ ಅವರಿಗೆ ಈ ರೀತಿಯಲ್ಲಿ ನಿರೂಪಣೆ ಮಾಡ್ಬೇಕಂತ ಅಂದರೆ ತುಂಬ ಮಾತಾಡ್ತೀರಲ್ವಾ, ಅದಕ್ಕೆ ಕೇಳಿರುವಂಥದ್ದು, ನಿರೂಪಣೆ ಮಾಡ್ಬೇಕಂತ ಯಾವತ್ತಾದ್ರೂ ಅನ್ಸಿದ್ಯಾ ಅಂತ? ಅಂದರೆ ಅನಿಸ್ಲಿಲ್ಲ, ಬಟ್ ಕೆಲವರು ಹಾಗೆ ಹೇಳ್ತಾರೆ. ಬಟ್ ಒಮ್ಮೆ ಟ್ರೈ ಮಾಡಿದ್ದೆ, ನನಗೆ ತುಂಬಾ ಕಷ್ಟ ಆಯಿತು. ಇದೆಲ್ಲ ನನಗೆ ಆಗ್ಲಿಕ್ಕಿಲ್ಲ ಅಂತಾಯ್ತು. ಅದು ಎಷ್ಟು ಕಷ್ಟ ಅಂತ ನನಗೆ ಹಾಗೆ ಮಾಡುವಾಗ ಒಮ್ಮೆ ಗೊತ್ತಾಯಿತು. ಓಕೆ, ಹಾಗೆ ಅಷ್ಟೇ. ಸೊ ನೀವು ಪಟಪಟ ಅಂತ ತುಂಬಾ ಮಾತಾಡ್ತೀರಲ್ವಾ, ಆವಾಗ ನಿಮಗೆ ನಿರೂಪಣೆಯನ್ನು ಕೂಡ ಮಾಡ್ಬೋದು ಅನಿಸುತ್ತೆ. ಯಾರು ನಿಮ್ಮ ಜೊತೆ ಎದುರು ಇರ್ತಾರೆ ಅವ್ರಿಗೆ ಆ ರೀತಿ ಅನಿಸುತ್ತೆ, ಹಾಗೂ ನನಗೂ ಅನ್ನಿಸ್ತು ಅಂತ ಹೇಳ್ತಾ ಇದ್ದೀನಿ. ಸೊ ಈ ಹಾಡೋದು, ನೃತ್ಯ ಮಾಡೋದು ಬಿಟ್ಟು ಬೇರೆ ಏನು ಪ್ರತಿಭೆಯನ್ನು ನೀವು ಪ್ರಯತ್ನವನ್ನು ಮಾಡಿದ್ದೀರಿ ಅಂತ? ಭಾಗವತಿಕೆ ಮಾಡಿದ್ದೆ. ಆಮೇಲೆ ಅದು ಒಳ್ಳೆ ಸೂಟ್ ಆಗ್ತದೆ, ವಾಯ್ಸ್ ಅದೆಲ್ಲ ಆಯಿತು. ಬಟ್ ಮತ್ತೆ ಏನಾಯ್ತು ಅಂದರೆ, ಅದು ಹಾಡಿದರೆ ಸಂಗೀತಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಸ್ವರ ಮೆಲೋಡಿ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಅನ್ನೋ ದೃಷ್ಟಿಯಿಂದ ಅದು ಅಲ್ಲಿಗೆ ಕ್ವಿಟ್ ಮಾಡಿ ಈಗ ಇದೆ ನೋಡ್ತಿದ್ದೇನೆ. ಓಕೆ ಓಕೆ. ಅಂದರೆ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ ಆಯಿತು ಅದು ನಾನು ಕಲಿಬೇಕಂತ ಹಾಗೆ.
ಸೊ ಇಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಒಂದು ಕಡೆ ಬ್ಯುಸಿ ಆಗ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಮತ್ತೆ ಭಾಗವತಿಕೆಗೆ ಹೋದರೆ ಈ ಜರ್ನಿ ಅನ್ನುವಂಥದ್ದು ಜಾಸ್ತಿ ಸಿಗ್ತಾ ಇರುವಾಗ ಅದನ್ನು ಮತ್ತೊಂದು ಹೊರೆಯನ್ನು ಹೊತ್ಕೊಳ್ಳೋದು ಬೇಡ ಅಂತ ಆಯ್ತಾ? ಹೊರೆ ಅಂತ ಅಲ್ಲ, ಅದು ನನಗೆ ಹೇಗೆ ಹೇಳ್ಬೇಕು, ಅದು ಹಾಡಿದ್ರೆ ಇದನ್ನು ಹಾಡ್ಲಿಕ್ಕೆ ಆಗುದಿಲ್ಲ ತರ, ಸ್ವರ ತುಂಬಾ ದಪ್ಪ ಆಗ್ತಾ ಹೋಗ್ತದೆ, ಧ್ವನಿ ದಪ್ಪ ಆಗುತ್ತೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬಗೇರ್ಕರಿಂದ. ಓಕೆ, ತಮ್ಮ ಹೆಸರು? ಉಮಾ ಅಂತ. ಎಸ್, ಉಮಾ ಅವರೇ ಮಾತಾಡಬೇಕು. ಉಜ್ವಲ ಆಚಾರ್ಯ ಇದ್ದಾರೆ ಕಾರ್ಯಕ್ರಮದಲ್ಲಿ. ಹೌದು, ಅದೇ ನೋಡ್ತಾ ಇದ್ದೇನೆ. ನನ್ನ ಫ್ರೆಂಡಿನ ಮಗಳವಳು. ಓಕೆ, ಏನ್ ಹೇಳ್ತೀರಾ ನಿಮ್ಮ ಫ್ರೆಂಡ್ನ ಮಗಳ ಬಗ್ಗೆ? ಆಲ್ ದಿ ಬೆಸ್ಟ್ ಉಜ್ವಲ. ಥ್ಯಾಂಕ್ ಯು ಆಂಟಿ. ನಾವು ಯಾವಾಗಲೂ ಸ್ಟೇಟಸ್ ಅಲ್ಲಿ ಹಾಕ್ತೇವೆ ಉಜ್ವಲದ್ದು. ಖಂಡಿತ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಧನ್ಯವಾದ ಕರೆ ಮಾಡಿರೋದಕ್ಕೆ. ಹೌದು, ಖಂಡಿತ. ಸೊ ಒಂದಂತೂ ನಿಜ, ಪ್ರತಿಯೊಬ್ಬ ಕಲಾವಿದರು ಅಷ್ಟೇ, ಅವರ ಎಫರ್ಟ್ ಅನ್ನುವಂಥದ್ದು ನಿಜ ಆಗಿದ್ರೆ, ಪ್ರಯತ್ನಗಳನ್ನುವಂಥದ್ದು, ಆ ಪರಿಶ್ರಮ ಅನ್ನುವಂಥದ್ದು, ಪ್ರಯತ್ನಗಳು ಇರಬೇಕು, ಅದಕ್ಕೆ ತಕ್ಕುದಾದಂಥ ಪರಿಶ್ರಮ ಅವರು ಪಡಬೇಕು. ಸೊ ಹಾಗಾಗಿ ಅಂಥ ಪ್ರಯತ್ನ ಪರಿಶ್ರಮ ಇದ್ದಾಗ ಯಶಸ್ಸು ಸಿಗುತ್ತೆ, ಜೊತೆಗೆ ಅವರ ಮನಸ್ಸಿಗೂ ಕೂಡ ಒಂದು ತೃಪ್ತಿ ಇರುತ್ತೆ, ನಾನು ಏನಾದರೂ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಆಲ್ಬಮ್ ಸಾಂಗ್ ಆಗಿರ್ಬೋದು, ಎಲ್ಲವನ್ನು ಮಾಡ್ತಾ ಮಾಡ್ತಾ ಸಿನಿಮಾವು ಕೂಡ ಆಫರ್ ಬರುತ್ತೆ ಉಜ್ವಲ ಅವರಿಗೆ, ಅವರ ಧ್ವನಿಗೆ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಇದೆಷ್ಟು ಖುಷಿ ಇದೆ ನಿಮಗೆ? ತುಂಬಾನೇ ಖುಷಿ. ಅಂದರೆ ಯಾವ ಸಿಂಗರಿಗೆ ಸಹ ಇದೊಂದು ಆಸೆ ಇದ್ದೇ ಇರ್ತದೆ, ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕಂತ. ಸೊ ನನಗೆ ಅದು ಅವಕಾಶ ಸಿಕ್ಕಿದೆ, ಸೊ ಅದಕ್ಕೆ ತುಂಬಾ ಥ್ಯಾಂಕ್ಫುಲ್. ಖಂಡಿತ. ಸೊ ಇದು ಏನು ಈ ಸಿನಿಮಾದ ಜೊತೆಯಲ್ಲಿ ಮತ್ತಷ್ಟು ಸಿನಿಮಾಗಳು, ನಿಮ್ಮ ಧ್ವನಿ ಆ ಸಿನಿಮಾಗಳಲ್ಲಿ ನಾವೆಲ್ಲ ಕೇಳುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ಇದು ನಿಜವಾಗಲಿ ನಿಮ್ಮ ಜೀವನದಲ್ಲಿ ಅಂತ. ಒಂದಷ್ಟು ವೇದಿಕೆಗಳಿಗೆ ಹೋಗಿದ್ದೀರಾ, ನಿಮಗೆ ಮರೆಯಲಾಗದಂಥ ವೇದಿಕೆ ಅಂತ ಯಾವುದನ್ನಾದರೂ ಹೇಳ್ಬೋದಾ? ನನ್ನ ಊರಲ್ಲೇ ವಿಟ್ಲ ಸ್ಟಾರ್ ನೈಟ್, ಅದು ಮರೀಲಿಕ್ಕೆ ಆಗಲ್ಲ. ಯಾಕಂದರೆ ನನ್ನ ಗುರ್ತಾ ಇರುವವರು, ಲೈಕ್ ಹೇಗೆ ಹೇಳಬೇಕು, ನಮ್ಮ ಪಕ್ಕದ ಮನೆಯವರು ಎಲ್ಲರೂ ಸಹ ಅಲ್ಲೇ ಇದ್ದು, ಇಡೀ ನಮ್ಮ ಊರಲ್ಲಿ ಒಂದು ಪರ್ಫಾರ್ಮ್ ಮಾಡುವ ಜೋಶೇ ಬೇರೆ. ಸೊ ಅದು ಮರೀಲಿಕ್ಕೆ ಆಗೋದಿಲ್ಲ. ಇಟ್ ವಾಸ್ ವೆರಿ ನೈಸ್. ಓಕೆ, ಸೊ ಅಂಥ ವೇದಿಕೆಗಳು ಮತ್ತೆ ಮತ್ತೆ ನಿಮಗೆ ಸಿಗ್ತಾ ಇರಲಿ ಅನ್ನುವಂಥ ಆಶಯ ನಮ್ಮದಾಗಿರ್ತದೆ. ಜೊತೆಗೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ತುಂಬಾ ಮಾತನಾಡಿದ್ದೀರಾ. ಸೊ ಮನೆಯವರ ವಿಚಾರವು ಬಂತು, ನಿಮ್ಮ ಪ್ರೈಮರಿಯಿಂದ ಹಿಡಿದು ಎಲ್ಲ ಎಜುಕೇಷನ್ ಯಾವ ರೀತಿ ಆಗ್ತಾ ಇದೆ ಅಂತ ಬಂತು, ಜೊತೆಗೆ ಸಾಂಸ್ಕೃತಿಕ ವೇದಿಕೆಗಳು ಬಂತು, ನಿಮಗೆ ಸಿಕ್ಕಿರುವಂಥ ಪ್ರಶಸ್ತಿಗಳಿರ್ಬೋದು, ಜನರ ಶುಭ ಹಾರೈಕೆಗಳಿರ್ಬೋದು, ಎಲ್ಲವನ್ನು ಕೂಡ ಮಾತನಾಡಿದ್ರಿ. ಸೊ ನಿಮಗೆ ಕಾರ್ಯಕ್ರಮದ ಕೊನೆಯಲ್ಲಿ ಏನಾದರೂ ಹೇಳಬೇಕು, ಯಾರಿಗಾದರೂ ಏನಾದರೂ ಹೇಳಬೇಕಂದ್ರೆ ಹೇಳ್ಬೋದು. ಏನು ಹೇಳ್ತೀರಾ ಕಾರ್ಯಕ್ರಮದ ಕೊನೆಯಲ್ಲಿ ತಾವು? ಹೇಳಿಕೆ ಎಂತ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಎಂತ ಹೇಳಿದೆ ಅಂದರೆ, ಲೈಕ್ ನನಗೆ ಒಂದು ಇಲ್ಲಿಗ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆ ರೀಸನ್ ನನ್ನ ಅಪ್ಪ ಅಮ್ಮ ಆ್ಯಂಡ್ ಎಲ್ಲರದ್ದು ಸಪೋರ್ಟ್ ಕೂಡ. ಸೊ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಓಕೆ, ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳಬೇಕು ಈ ಸಂದರ್ಭದಲ್ಲಿ. ಅದೆಷ್ಟೋ ಪ್ರತಿಭೆಗಳಿಗೆ ಅವಕಾಶ ಅನ್ನುವಂಥದ್ದು ಸಿಗ್ತಾ ಇರೋದಿಲ್ಲ, ಕಾಯ್ತಾ ಇರ್ತಾರೆ ಒಂದು ಅವಕಾಶ ಸಿಗ್ತಾ ಇರೋದಿಲ್ಲ. ಸೊ ಒಂದು ರೀತಿಯ ಮನಸ್ಸಲ್ಲಿ ಬೇಸರ ಆಗುತ್ತೆ, ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ, ಇನ್ನು ಭವಿಷ್ಯ ಇಲ್ವಾ, ಇಲ್ಲಿಗೆ ಮುಗ್ದೋಯ್ತು ಅನ್ನುವಂಥದ್ದು ಕುಗ್ಗುತ್ತಾ ಇರ್ತಾರೆ, ಮನಸ್ಸೊಳಗೆ ಕೊರಗು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಂಥ ಪ್ರತಿಭೆಗಳಿಗೆ ಏನಾದರೂ ಹೇಳೋದಾದರೆ? ಅವಕಾಶ ಸಿಗುದಿಲ್ಲ ಅಂತ ಯಾವಾಗ ಸಹ ಹೇಳಲಿಕ್ಕೆ ಆಗುದಿಲ್ಲ. ಅಂದರೆ ನಮಗೆ ಯಾವುದೊಂದು ಸಣ್ಣ ಅವಕಾಶ ಬೇಕಾರಾಗಿಲ್ಲ, ಅದು ಸಿಗುವಾಗ ನಾವು ಬಿಡಬಾರ್ದು. ಆ್ಯಂಡ್ ಈಗ ಮೊದಲಿನ ಥರ ಅಲ್ಲ, ಈಗ ಹೇಗಂದರೆ ಈಗ ಸೋಷಿಯಲ್ ಮೀಡಿಯಾ ಇದೆಲ್ಲ ಇರಬೇಕಾದ್ರೆ, ಈಗ ನಮಗೆ ಏನೋ ನಾವು ಟ್ಯಾಲೆಂಟ್ ಇದ್ದರೆ ನಾವು ಹಾರ್ಡ್ ವರ್ಕ್ ಮಾಡಿ, ಲೈಕ್ ಅದರಲ್ಲಿ ಆದರೂ ನಾವು ಸೋಷಿಯಲ್ ಮೀಡಿಯಾ ಥ್ರೂ ಆದರೂ ಲೈಕ್ ಜನರಿಗೆ ರೀಚ್ ಆಗಲಿಕ್ಕಾದರೆ ಹೇಗೆ ಬೇಕಾದ್ರೂ ನಮಗೆ ಒಂದು ಸಿಗ್ತದೆ, ನಾವು ನಮ್ಮ ಹಾರ್ಡ್ ವರ್ಕಿಗೆ ಅಂತ. ಹಾಗೆ ಖಂಡಿತ ಈ ಮಾತು ನಿಜವಾಗಲೂ ಕೂಡ ಇವಾಗ ತುಂಬಾ ಅವಕಾಶಗಳಿದೆ. ಯಾರೋ ಒಬ್ರು ಕರಿಬೇಕಂತ ನಾವು ಕಾಯ್ತಾ ಇರೋದಲ್ಲ, ನಮ್ಮ ಪ್ರತಿಭೆಗೆ ಏನು ಮಾಡಬೇಕು, ನಮ್ಗೇನು ಸಾಧ್ಯ ಅದನ್ನು ಮಾಡ್ಬೋದು. ವೇದಿಕೆಗಳು ಸೃಷ್ಟಿಯಾಗಲಿ ಅಂತ ಕಾಯೋದಲ್ಲ, ವೇದಿಕೆಯನ್ನು ಸೃಷ್ಟಿ ಮಾಡಬೇಕು. ಅದು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೆ ಸುಮ್ಮನೆ ವೇದಿಕೆಗಳು ಸಿಗಲಿ ಅನ್ನೋದು ಯಾಕೆ ಅಲ್ವಾ? ಓಕೆ, ಇಷ್ಟೊತ್ತು ಮಾತನಾಡಿದ್ದೀರಾ, ನಿಮ್ಮ ಜೀವನದ ಒಂದಷ್ಟು ವಿಚಾರಗಳನ್ನು ನಮ್ಮೆದುರಿಗೆ ಹಂಚ್ಕೊಂಡಿದ್ದೀರಾ. ನಿಮಗೆ ಹೇಗನ್ನಿಸ್ತು ಅಂತ? ತುಂಬಾ ಒಳ್ಳೆ ಆಗ್ತುಂಟು, ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಆಯಿತು. ಇಲ್ಲಿ ನನಗೆ ತುಂಬ ಕಂಫರ್ಟೇಬಲ್ ಆಗಿ ಮಾತಾಡಲಿಕ್ಕೆ ಆಯಿತು. ಸೊ ಹ್ಯಾಪಿ ಫೀಲ್ ಆಗ್ತಾ ಉಂಟು, ಮಾತಾಡಿದೆ, ಚಂದ ಮಾತಾಡ್ಲಿಕ್ಕೆ ಆಯಿತು. ಹಾಗೆ ಮತ್ತೆ ನನಗೆ ಗೊತ್ತಾಯ್ತಲ್ಲ, ನನ್ನ ಅಮ್ಮನ ಫ್ರೆಂಡ್ಸ್ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಅಮ್ಮ ಹೇಳ್ತಿದ್ರು. ಬಟ್ ಈಗ ನನಗೆ ಸರಿ ಗೊತ್ತಾಯ್ತವ ಅದು. ಸೊ ಅದೆಲ್ಲ ನನಗೆ ವಿಷಯ ಒಂಚೂರು ಗೊತ್ತಿರಲಿಲ್ಲ, ಅಂದರೆ ಇಷ್ಟು ಸಪೋರ್ಟಿವ್ ಅಂತ. ಅದು ಪ್ಲಸ್ ನನಗೆ ಕೆಲವರೆಲ್ಲ ಈಗ ಬ್ಯಾಂಗ್ಳೂರಿಂದ ಕಾಲ್ ಬಂತು, ಕೆಲವರು ಮಂಗಳೂರಿಂದ ಸಹ ನನಗೆ ಗುರ್ತಾ ಇಲ್ಲದವ್ರು ಕಾಲ್ ಮಾಡಿದ್ರಲ್ಲ, ಅದು ತುಂಬ ಸರ್ಪ್ರೈಸಿಂಗ್ ಆಗಿ ನನಗೆ ಒಂದು ಗೊತ್ತಾಯಿತು, ಓಕೆ ಹೀಗೆ ಸಹ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ.
ಖಂಡಿತ ಉಜ್ವಲ್ ಅವರೇ, ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಬೇಕು ನಿಮಗೆ. ಅಂದರೆ ಸಪೋರ್ಟ್ ಮಾಡುವವರು ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ಅಥವಾ ಅವರ ಮನಸ್ಸಲ್ಲಿರುವಂಥ ಪ್ರೀತಿಯನ್ನು ತೂಗೋದಕ್ಕೆ ಆಗೋದಿಲ್ಲ, ಅಳೆಯೋದಕ್ಕೆ ಆಗೋದಿಲ್ಲ ಯಾವ ರೀತಿ ಇರ್ತದೆ ಅಂತ. ಸೊ ಖಂಡಿತ ನಿಮ್ಮಲ್ಲಿ ಪ್ರತಿಭೆ ಇದೆ, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಅನ್ನೋದು ಇದೆ. ಹಾಗಾಗಿ ಆ ಟ್ಯಾಲೆಂಟಿಗೆ ತಕ್ಕುದಾದಂಥ ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಕಣ್ಣಿಗೆ ಎಷ್ಟು ಕಾಣ್ತಾ ಇದೆ ಅದಕ್ಕಿಂತ ಜಾಸ್ತಿಯಾಗಿ ಅದಕ್ಕಿಂತ ಹೊರಗಡೆ ಇದೆ. ಸೊ ಅವೆಲ್ಲವೂ ಕೂಡ ಜೊತೆಯಾಗಿ ನಿಮಗೆ ಶಕ್ತಿಯಾಗಿ ಇವತ್ತು ನಿಂತಿದೆ. ಹಾಗಾಗಿ ಇವತ್ತು ನೀವಿಲ್ಲಿ ಈ ಒಂದು ವೇದಿಕೆಗೆ ಬಂದಿದ್ದೀರಾ. ಖಂಡಿತ ನಮಗೂ ಕೂಡ ಬಹಳಷ್ಟು ಖುಷಿ. ನಿಮ್ಮನ್ನು ಪ್ರೀತಿಸೋರು ಯಾರಿದ್ದಾರೆ ನೋಡಿ, ಅವರ ಕರೆಗಳು ಬಂತು. ಜೊತೆಗೆ ಅದೆಷ್ಟೋ ಜನ ಕರೆ ಮಾಡದೆಯೂ ಕೂಡ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ, ಅವರ ಮನಸಾರೆ ವಿಶಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ಸಾವಿರ ಪ್ರಾರ್ಥನೆಗಳೇ ಸಾಕು ನಿಮಗೆ ಮುಂದಿನ ಜೀವನಕ್ಕೆ ಅಂತ. ಸೊ ಖಂಡಿತ ಆ ಪ್ರೀತಿ ನಷ್ಟು ಜಾಸ್ತಿ ಆಗಲಿ. ಅದು ಕೇವಲ ತುಳುನಾಡು ಅಥವಾ ಕರಾವಳಿಯೋ ಕರ್ನಾಟಕಕ್ಕೂ ನಿಮ್ಮ ಧ್ವನಿ ಸೀಮಿತವಾಗಿರದೆ ಪ್ರಪಂಚದ ನಾನಾ ಕಡೆಗಳಿಗೂ ಕೂಡ ಒಂದಷ್ಟು ಕಿವಿಗಳು ಸೃಷ್ಟಿಯಾಗಲಿ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಧ್ವನಿ ಅಲ್ಲಿವರೆಗೂ ರೀಚ್ ಆಗಲಿ ಅನ್ನುವಂಥ ಆಶಯ ನಮ್ಮದಾಗಿರ್ತದೆ. ಸೊ ನಮಗೂ ಕೂಡ ತುಂಬಾ ಖುಷಿ ಆಯಿತು. ನಿಮ್ಮ ಪಟ ಮಾತುಗಳಿರ್ಬೋದು, ಮನಸ್ಸು ಬಿಚ್ಚಿ ತುಂಬಾ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಸಿನಿಮಾದ ಹಾಡುಗಳನ್ನುವಂಥದ್ದು ನಿಮ್ಮ ಧ್ವನಿಗೆ ಮತ್ತಷ್ಟು ಅವಕಾಶಗಳು ಸಿಗಲಿ ಅನ್ನುವಂಥ ಆಶಯ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ ನಿಮಗೆ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಉಜ್ವಲ ಆಚಾರ ಅನ್ನುವಂಥ ಅದ್ಭುತ ಪ್ರತಿಭೆ ತನ್ನ ಬಾಲ್ಯದಿಂದಲೇ ತನ್ನ ಪ್ರಯತ್ನವನ್ನು ಮಾಡ್ತೇನೆ ಸಾಕ್ತಾ ಇದ್ರು. ಮನೆಯವರ ಸಹಕಾರ ಜೊತೆಗೆ ಸ್ನೇಹಿತರ ಸಹಕಾರದ ಜೊತೆಯಲ್ಲಿ ತನ್ನ ಪರಿಶ್ರಮದ ಹಾದಿಯ ಮೂಲಕ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಸಿನಿಮಾದ ಅವಕಾಶಗಳು ಕೂಡ, ಅಂದರೆ ಸಿನಿಮಾದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡುವಂಥ ಅವಕಾಶಗಳು ಅವರಿಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಿನಿಮಾಗಳು ಅವರಿಗೆ ಜೊತೆಯಾಗಲಿ ಅನ್ನುವಂಥ ಆಶಯ ನಮ್ಮದಾಗಿರ್ತದೆ. ಈ ನಡುವೆ ನಾನೊಂದು ಮಾತನ್ನು ಹೇಳಬೇಕು. ಅದೆಷ್ಟೋ ಪ್ರತಿಭೆಗಳಿದ್ದಾರೆ. ಸೊ ಅವಕಾಶಗಳನ್ನುವಂಥದ್ದು ಸಿಗ್ತಾ ಇಲ್ಲ ಅನ್ನುವಂಥ ಏನು ಕೊರತೆಗಳು ಅಥವಾ ಕೊರಗುಗಳು ಇರ್ಬೋದು, ಅದನ್ನೆಲ್ಲ ಬಿಟ್ಟು ನಮಗೇನು ಸಾಧ್ಯ ಇದೆ, ಈ ಸಂದರ್ಭದಲ್ಲಿ ನನ್ನ ಪರಿಸ್ಥಿತಿ ಏನು, ನನ್ನ ಮನೆಯವರ ಪರಿಸ್ಥಿತಿ ಏನು, ಎಲ್ಲವನ್ನು ನೋಡಿಕೊಂಡು ಈ ಸ್ವಲ್ಪ ಆಲೋಚನೆಯನ್ನು ಮಾಡಿಕೊಂಡು ಹೆಜ್ಜೆ ಇಡಬೇಕಾಗಿದೆ. ಎಲ್ಲಿ ಇವಾಗ ಅಂತೂ ಬಹಳಷ್ಟು ಅವಕಾಶಗಳಿದೆ. ಸಿಕ್ಕಂಥ ಸಣ್ಣ ಅವಕಾಶವು ಕೂಡ ದೊಡ್ಡ ಯಶಸ್ಸನ್ನು ಕೊಡ್ಬೋದು. ಹಾಗಾಗಿ ಸಣ್ಣ ಅವಕಾಶವನ್ನು ಕೂಡ ಬಿಡದೆ ಅದರಲ್ಲಿ ಪ್ರಯತ್ನವನ್ನು ಮಾಡಿ ಪರಿಶ್ರಮದ ಹೆಜ್ಜೆಯನ್ನು ಇಟ್ಟು ಸಾಧನೆಯ ಶಿಖರವನ್ನು ಏರುವಂತಾಗಲಿ ಅನ್ನುವಂಥ ಆಶಯ ನಮ್ಮದಾಗಿತ್ತು. ಹಾಗೆಯೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿ.